ನಮಸ್ಕಾರ ವೀಕ್ಷಕರೇ, ವಿಜಯದಶಮಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ದೇಶದೆಲ್ಲೆಡೆ ನವರಾತ್ರಿ ಉತ್ಸವ, ನವರಾತ್ರಿ ಹಬ್ಬ, ನವರಾತ್ರಿ ಆಚರಣೆ ನಡೀತಾ ಇದೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೂಡ ವರ್ಷಂಪ್ರತಿ ಬಹಳ ಅದ್ದೂರಿಯಾಗಿ ನವರಾತ್ರಿ ಉತ್ಸವ ನಡೀತದೆ. ಇನ್ನು ನಾಳೆಯ ದಿನ ವಿಜಯದಶಮಿ ದಿನ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಇದರಿಂದ ನಮಗಾಗುವಂತಹ ಲಾಭಗಳೇನು, ನವರಾತ್ರಿ ಉತ್ಸವದ ಹಬ್ಬ ಯಾಕಾಗಿ ಆಚರಣೆ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀ ರಾಘವೇಂದ್ರ ಉಪಾಧ್ಯಾಯರವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಪ್ರಥಮವಾಗಿ ನವರಾತ್ರಿ ಉತ್ಸವ ಅಂದ್ರೆ ಏನು, ಯಾಕಾಗಿ ಆಚರಣೆ ಮಾಡ್ತಾರೆ? ಸ್ಪಂದನ ವಾಹಿನಿಯ ವೀಕ್ಷಕರಿಗೂ ಹಾಗೂ ತಾಂತ್ರಿಕ ವರ್ಗದವರಿಗೂ ಹಾಗೂ ನಿಮಗೂ ಕೂಡ ಶರವನ್ನವರಾತ್ರಿಯ ಶುಭವನ್ನು ಕೋರ್ತೇವೆ. ವಿಶೇಷವಾಗಿ ಶಕ್ತಿ ಸ್ವರೂಪಿಣಿಯ ಆರಾಧಿಸುವತಕ್ಕಂತಹ ಮಹಾಪರ್ವ ಅದು ಈ ಶರವನ್ನವರಾತ್ರಿಯ ಉತ್ಸವ ಕಾಲ. ಈ ನವರಾತ್ರಿ ಅಂದರೆ 9 ದಿವಸ, ದಶಾಹಾರ. ಆ 9 ದಿವಸ ಆಗಿ 10ನೇ ದಿವಸಕ್ಕೆ ದಸರಾ ಅಂತ ಬಂದಿದೆ. ಆ ದಸರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಅನಾದಿ ಕಾಲದಿಂದಲೂ ಕೂಡ ನಡೀತಾ ಬರ್ತಾರೆ. ತ್ರೇತಾಯುಗದಲ್ಲಿ ಕೂಡ ರಾಮದೇವರು ಕೂಡ ಆ ರಾವಣನನ್ನು ವಧೆ ಮಾಡಿದಂತಹ ದಿವಸಕ್ಕೆ ಆ ವಿಜಯದಶಮಿ ಅಂತ ಹೇಳ್ತೇವೆ. ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ದಿವಸ. ಹಾಗೆಯೇ ದ್ವಾಪರಾಯುಗದಲ್ಲಿ ಪಾಂಡವರು ಕೂಡ ವನವಾಸವನ್ನು ಮುಗಿದು ಶಸ್ತ್ರಗಳನ್ನು ತೆಗೆದುಕೊಂಡು ಆ ದಿವಸದಿಂದ ಆ ದಿವಸವೂ ಕೂಡ ವಿಜಯವನ್ನು ಆಚರಣೆ ಮಾಡಿದಂಥ ದಿವಸಕ್ಕೆ ವಿಜಯದಶಮಿ ಅಂತ ಹೇಳ್ತೇವೆ. ಹಾಗೆಯೇ ಈ ವಿಶೇಷವಾಗಿ ವಿಜಯದಶಮಿ ಬಹಳ ಪರ್ವಕಾಲ. ಆ 9 ದಿವಸ ನವರಾತ್ರಿಯ ಉತ್ಸವ ಆಗಿ 10ನೇ ದಿವಸ ಅವಭೃತ ಅಂತ ಹೇಳ್ತೇವೆ. ಅದಕ್ಕೆ ದಶಮಿ ವಿಜಯೋತ್ಸವ ಅಂತ ವಿಜಯದಶಮಿ ಅಂತ ಬಂದಿದೆ. ಈ ವಿಜಯದಶಮಿ ದಿವಸ ಮುಹೂರ್ತ ನೋಡಲಿಕ್ಕೆ ಇಲ್ಲ. ಆ ದಿವಸ ಇಡೀ ದಿವಸ ಒಳ್ಳೆಯ ದಿವಸ. ವಿದ್ಯಾರಂಭಕ್ಕೆ, ಹೊಸ ಮನೆ ಕಟ್ಟಲಿಕ್ಕೆ, ಮುಹೂರ್ತ ಮಾಡಲಿಕ್ಕೆ, ಹೊಸ ವ್ಯವಹಾರ ಅಭಿವೃದ್ಧಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಉತ್ತಮ ದಿವಸ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಮತ್ತೊಂದು ಏನಂತ ಹೇಳಿದರೆ ಸರ್, ನವರಾತ್ರಿ ಹಬ್ಬದ ಟೈಮ್ನಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದರ ವಿಧಿವಿಧಾನ ಏನು ಅಂತ. ಸೊ ನಿಮ್ಮ ಪ್ರಕಾರ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ? ಈ ನವರಾತ್ರಿ ಅಂದರೆ ಪಿತೃಪಕ್ಷ ಮುಗಿದ ಮರುದಿವಸ, ಅಮಾವಾಸ್ಯೆ ಮರುದಿವಸ ಪಾಡ್ಯದಿಂದ ಮೊದಲುಗೊಂಡು ನವಮಿ ತನಕ ನವರಾತ್ರಿ. ಅಂದರೆ ಆಶ್ವೀಜ ಮಾಸದಲ್ಲಿ ಈ ನವರಾತ್ರಿ ಉತ್ಸವ ಬರ್ತದೆ. ಕನ್ಯಾ ಮಾಸದಲ್ಲಿ ಪ್ರಾರಂಭ ಆಗ್ತಾರೆ. ಈ ಕನ್ಯಾ ಮಾಸ ಎಲ್ಲ ಮಳೆ ವಿಪರೀತ ಮಳೆ ಬಂದು, ಆಷಾಢ ಮಾಸದಲ್ಲಿ ವಿಪರೀತ ಮಳೆ ಬಂದು ಭೂಮಿಯೆಲ್ಲ ಒಂದು ರೀತಿಯ ಗದ್ದೆಗಳೆಲ್ಲ ಕೆಲಸಗಳೆಲ್ಲ ಮಾಡಿ ಪೈರುಗಳು ಮೇಲೆ ಬರುವಂಥ ಸಮಯ. ಇಂತಹ ಸಮಯ ಶರದೃತು ಅಂತ ಹೇಳ್ತೇವೆ. ಈ ಶರದೃತಿನಲ್ಲಿ ಈ ಪಿತೃಪಕ್ಷ ಮುಗಿದ ತಕ್ಷಣ ಮಾತೃಪಕ್ಷ ಪ್ರಾರಂಭ ಆಗುವುದು. ಅದಕ್ಕೆ ನವರಾತ್ರಿ ಅಂತ ಹೆಸರು. ಈ 9 ದಿವಸದಲ್ಲಿ ಅಂದರೆ ಭೂಮಿ ತಾಯಿ ಎಲ್ಲೆಡೆಯಲ್ಲಿ ಕೂಡ ಹಚ್ಚ ಹಸುರಾಗಿ ಬೆಳೆದು ನಿಲ್ಲತಕ್ಕಂಥ ಸಮಯ. ವಾತಾವರಣಗಳು ಕೂಡ ಒಂದು ಪರಿವರ್ತನೆ ಆಗತಕ್ಕಂಥ ಸಮಯ. ವಿಪರೀತ ಮಳೆ ಎಲ್ಲ ಕಡಿಮೆ ಆಗತಕ್ಕಂಥ ಸಮಯ. ಆದ್ದರಿಂದ ಪ್ರಕೃತಿಯನ್ನು ನಾವು ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಬಂದಿದೆ. ಆ ಪ್ರಕೃತಿಯಲ್ಲಿ ಬೆಳೆಯಲ್ಲಿ ಬೆಳತಕ್ಕಂತಹ ಪೈರುಗಳು, ಅದು ಭತ್ತಗಳು ಮೇಲೆ ಬಂದು ಅದನ್ನು ಮನೆಗೆ ತಂದು ಆ ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಪದ್ಧತಿ. ಈ ಪದ್ಧತಿಯಿಂದ ಮನೆಗೆ ಆ ಧಾನ್ಯ ಲಕ್ಷ್ಮಿ ಬಂದು ಎಲ್ಲ ಸಮೃದ್ಧಿ ಆಗ್ತಾರೆ ಅಂತ ಹೇಳಿ ಆ ನವರಾತ್ರಿಯ ಪ್ರಥಮ ದಿವಸ ಕೆಲವರೆಲ್ಲ ಈ ಕದಿರು ಕಟ್ಟುವಂಥದ್ದು ಹಬ್ಬವನ್ನು ಮಾಡ್ತಾರೆ. ಆ ಕದಿರು ಕಟ್ಟಿ ಆ ಹೊಸ್ತು ಅಕ್ಕಿ ಊಟ ಮಾಡುವಂಥದ್ದು ಅದು ಬಹಳ ಒಳ್ಳೆಯ ದಿವಸ. ಮನೆಯ ಯಜಮಾನರು ಆ ಕದಿರನ್ನು ತಂದು ಪೂಜೆ ಮಾಡಿ ಮನೆಯಲ್ಲಿ ತಂದು ಎಲ್ಲ ಪ್ರತಿಯೊಂದು ಮನೆಗೆ, ಬಾವಿಗೆ, ಹಾಗೆ ಗಾಡಿಗೆ, ವಾಹನಗಳಿಗೆ ಎಲ್ಲ ಆ ಕದಿರನ್ನು ತೆನೆಯನ್ನು ಕಟ್ಟಿ ಆ ದಿವಸ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡತಕ್ಕಂಥ ಒಂದು ಸಂಪ್ರದಾಯ ಅನಾದಿ ಕಾಲದಿಂದಲೂ ಬಂದಿದೆ. ಯಾಕೆಂದರೆ ಧಾನ್ಯ ಲಕ್ಷ್ಮಿ ಮನೆಗೆ ಬರುವಂಥ ಸಮಯ.
ಆ ಧಾನ್ಯಲಕ್ಷ್ಮಿಯನ್ನು ನಾವು ಚಿಂತನೆ ಮಾಡಿ ಪೂಜೆ ಮಾಡುವುದು. ಅದು ಪ್ರಕೃತಿಗೆ ಪ್ರಕೃತಿ ಮಾತೆಯನ್ನು ಪೂಜೆ ಮಾಡಿದಾಗ ಆಗ್ತಾರೆ. ಪ್ರಕೃತಿಗೆ ಏನಾದರೂ ತೊಂದರೆ ಬಂದರೆ ಎಲ್ಲ ನಾಶ ಆಗ್ತಾರೆ. ಹೌದು. ಅದಕ್ಕೋಸ್ಕರ ನಮ್ಮ ಹಿರಿಯರು ಪ್ರಕೃತಿಯನ್ನು ಪೂಜೆ ಮಾಡಿ, ಪ್ರಕೃತಿಯೇ ನಮಃ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪ್ರಕೃತಿಯನ್ನು ಪೂಜೆ ಮಾಡಿ ಅಂತ, ತದನಂತರ ಮತ್ತೆ ಪೂಜೆ ಮಾಡುವುದು. ಆ ಪ್ರಕೃತಿಗೆ ಪೂಜೆ ಮಾಡುವುದರಿಂದ ಎಲ್ಲ ದೇಶದಲ್ಲಿ ಬೆಳೆ ಹಾಗೆ ಸಸ್ಯ ಸಮೃದ್ಧಿ, ಧಾನ್ಯ ಸಮೃದ್ಧಿ, ಮನಃಶಾಂತಿ ಎಲ್ಲ ಸಿಗ್ತದೆ. ಒಂದು ವೇಳೆ ಪ್ರಕೃತಿಗೆ ವಿಪೋಕ ಆದರೆ ಅಲ್ಲಿ ಅನಾಹುತಗಳೇ ಜಾಸ್ತಿ ಆಗೋದು. ಈಗ ಮೊನ್ನೆ ನೋಡಿದಿರಿ, ಪ್ರಕೃತಿ ವಿಪೋಕದಿಂದ ಎಷ್ಟೋ ಸಾವಿರ ಜನಗಳು ಎಲ್ಲ ನಾಶ ಆಗಿದ್ದಾರೆ. ಅದರಿಂದ ಪ್ರಕೃತಿ ಮಾತಂದರೆ ಭೂಮಿ ತಾಯಿ. ಭೂಮಿ ತಾಯಿಯನ್ನು ನಾವು ಈ ಸಂದರ್ಭದಲ್ಲಿ ಪೂಜೆ ಮಾಡಬೇಕಂತ 9 ದಿವಸ ನವರಾತ್ರಿ ಉತ್ಸವ ಕಾಲದಲ್ಲಿ ಆಚರಣೆ ಮಾಡಿ ಅಂತ ಹಿಂದಿನ ಸಂಪ್ರದಾಯ, ಋಷಿಗಳು ಮುನಿಗಳು ಹೇಳಿದಂತಹ ಒಂದು ವಿಚಾರಗಳು. ಇನ್ನು ಏನಂತ ಕೇಳಿದರೆ 9 ದಿನ ನವರಾತ್ರಿಯನ್ನು ಆಚರಣೆ ಮಾಡ್ತೇವೆ. 9 ದಿನವೂ ಕೂಡ ಪ್ರತಿಯೊಂದು ದೇವತೆಗಳಿಗೆ ಒಂದು ಹೆಸರನ್ನು ಇರುತ್ತೆ. ಯಾವ್ಯಾವ ರೀತಿ ಹೆಸರಿರುತ್ತೆ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು? ಈ ರೀತಿಯಲ್ಲಿ ಪ್ರಕೃತಿ ಮಾತೆಗೆ ಪೂಜೆ ಮಾಡಿದ ನಂತರ ಆ 9 ದಿವಸದಲ್ಲಿ ಮಾಡತಕ್ಕಂಥ ವೃತ, ಅದು ಆ ವೃತ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡತಕ್ಕಂಥ ಸಂಪ್ರದಾಯ. ಈ ಕೆಲವು ಮನೆಗಳಲ್ಲಿ ವೃತವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಮನೆಯವರು ಕೂಡ ಈ ಪೂಜೆಯನ್ನು ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ತಾರೆ. ಅದಕ್ಕೆ 9 ವಿಧವಾದಂತಹ ದಿನಗಳುಂಟು. ಪ್ರತಿಪತಿ ತಿಥಿಯಿಂದ ನವಮಿ ತಿಥಿಯವರೆಗೆ 9 ದಿವಸ. ಇದರಲ್ಲಿ ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಮಂ ಕಾತ್ಯಾನಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಅಷ್ಟಮಂ ಮಹಾಗೌರೀತಿ, ನವಮಂ ಸಿದ್ಧದಾತ್ರಿಂಚ, ನವದುರ್ಗಾ ಪ್ರಕೀರ್ತಿತ ಅಂತ ಹೇಳ್ತಾರೆ. ಈ 9 ದಿವಸಕ್ಕೆ 9 ದೇವಿಯ ದೇವತೆಗಳು. ಅದರಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬಂತಹ ತ್ರಿಶಕ್ತಿ ಸ್ವರೂಪಿ, ಸೃಷ್ಟಿ ಸ್ಥಿತಿ ಲಯ, ಈ 3 ಕಾರಣಗಳಿಗೆ ತ್ರಿಶಕ್ತಿ ಸ್ವರೂಪಿಯಾದಂತಹ ಆದಿಮಾಯೆ. ಆ ಆದಿಮಾಯೆ ಇಡೀ ನಮ್ಮ ಪ್ರಪಂಚಕ್ಕೆ ಒಂದು ಕಾಲದಲ್ಲಿ, ಪುರಾಣದಲ್ಲಿ ಹೇಳುವಾಗ, ಒಂದು ಕಾಲದಲ್ಲಿ ದೇವತೆಗಳಿಗೂ ಕೂಡ ಕಷ್ಟ ಬಂದಿದೆ. ಆ ದೇವತೆಗಳಿಗೆ ಕಷ್ಟ ಬರುವಾಗ ಅವರು ಏನು ಮಾಡಲಿಕ್ಕೆ ಅವರಿಗೆ ದಾರಿ ಕಾಣಲಿಲ್ಲ. ಕಡೆಗೆ ಎಲ್ಲ 53 ಕೋಟಿ ದೇವತೆಗಳು ಆದಿಮಾಯೆಯನ್ನು ಸ್ಮರಣೆ ಮಾಡಿದರು, ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ಆ ಒಂದು ಶಕ್ತಿ ಉತ್ಪತ್ತಿ ಆಯಿತು. ಆ ಶಕ್ತಿ ಸ್ವರೂಪಿಯೇ ದುರ್ಗಾಶಕ್ತಿ. ಆ ದುರ್ಗಾಶಕ್ತಿಯಿಂದ ಎಲ್ಲ ದೇವತೆಗಳು ಆಯುಧಗಳನ್ನು ಅವರಿಗೆ ಕೊಟ್ಟು ಆ ಶಕ್ತಿಯ ಆರಾಧನೆ ಅಲ್ಲಿಂದ ಪ್ರಾರಂಭವಾಯಿತು. ಈ ಪ್ರಾರಂಭವಾಗಿ ಅವಳು ಮಹಾಕಾಳಿ ಸ್ವರೂಪದಲ್ಲಿ, ಮಹಾಲಕ್ಷ್ಮಿ ಸ್ವರೂಪದಲ್ಲಿ, ಸರಸ್ವತಿ ಸ್ವರೂಪದಲ್ಲಿ ಬಂದಂತಹ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ವಿಶೇಷ ಅನುಗ್ರಹ ಇದ್ದಂತಹ ಈ ಒಂದು ನವರಾತ್ರಿ ಕಾಲ. ಇನ್ನು ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ದಸರಾ ಹಬ್ಬ ಅಂತ. ದಸರಾ ಕಾರ್ಯಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ನಿಮ್ಮ ಪ್ರಕಾರ ಆ ಕಾಲಕ್ಕೂ ಈ ಕಾಲದ ದಸರಾಕ್ಕೂ ಏನು ವ್ಯತ್ಯಾಸ? ಈ ಪ್ರಕಾರ ಈ 9 ದಿವಸದಲ್ಲಿ 9 ರೀತಿಯ ದೇವಿ ಆರಾಧನೆಗಳು ಪ್ರತಿಯೊಂದು ಮನೆಯಲ್ಲಿಯೂ ನಡೀತಾರೆ. ದೇವಸ್ಥಾನಗಳಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈಗ ನಡೀತಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಸಪ್ತಶತಿ ಪಾರಾಯಣ ಅಂತ ಉಂಟು. ಹೌದು, ಅದು ದೇವಿ ಮಾತ್ಮೆ ಅಂತ ಹೇಳ್ತಾರೆ, ಚಂಡಿ ಪಾರಾಯಣ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅದರಲ್ಲಿ ಪ್ರಥಮ ಚರಿತೆ, ಮಧ್ಯಮ ಚರಿತೆ, ಉತ್ತಮ ಚರಿತೆ ಅಂತ 3 ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಥಮ ಚರಿತೆಗೆ ಮಹಾಕಾಳಿಯು, ಮಧ್ಯಮ ಚರಿತೆಗೆ ಮಹಾಲಕ್ಷ್ಮಿಯು, ಉತ್ತಮ ಚರಿತೆಗೆ ಮಹಾಸರಸ್ವತಿ ಅಂತ ವಿಂಗಡಣೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಆ ದೇವಿಯ ಸೃಷ್ಟಿ ಸ್ಥಿತಿ ಲಯ, ಇದಕ್ಕೆ ಮಹಾಕಾಳಿ ಅಂದರೆ ಭಯಂಕರವಾದಂಥ ಸ್ವರೂಪ ಅವಳದ್ದು. ಆ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಅವಳಲ್ಲಿ ಉಂಟು. ಅವಳು ಪಾರ್ವತಿ ಆಗಿಯೂ ಕೂಡ ಇದ್ದಾಳೆ ಪುರಾಣದಲ್ಲಿ ಹೇಳುವಾಗ. ಅಂತಹ ಅವಳು ದುರ್ಗೆ, ಅವಳನ್ನು ಆರಾಧನೆ ಮಾಡೋದರಿಂದ ನಮ್ಮ ಕಷ್ಟಗಳನ್ನೆಲ್ಲ ಅವಳು ದೂರೀಕರಣ ಮಾಡ್ತಾರೆ. ಹಾಗೆ ರಮಾ ಅಂದರೆ ಲಕ್ಷ್ಮಿ, ಆ ರಮೋತ್ಸವ ಅಂತ ಹೇಳ್ತೇವೆ ಇದಕ್ಕೆ. ಅದರಿಂದ ಲಕ್ಷ್ಮಿ ಅಂದರೆ ಎಲ್ಲರಿಗೂ ಬೇಕಾದಂಥ ಸಂಪತ್ತು. ಆ ಸಂಪತ್ತು ಅಂದರೆ ಕೇವಲ ದುಡ್ಡು ಮಾತ್ರ ಅಲ್ಲ, ಧಾನ್ಯ ಸಂಪತ್ತು, ಹಾಗೆ ಜ್ಞಾನ ಸಂಪತ್ತು, ಹಾಗೆ ಬೇಕಾದಂತಹ ಮನಃಶಾಂತಿ ಸಂಪತ್ತು, ಇದೆಲ್ಲ ಅವಳು ಕೊಡುವಂಥದ್ದು. ಇನ್ನು ಸರಸ್ವತಿ
ಅವಳು ಜ್ಞಾನಕ್ಕೆ ಕೇವಲ ಸಂಪತ್ತಿದ್ದರೆ ಪ್ರಯೋಜನ ಇಲ್ಲ, ಅದು ಸದ್ವಿನಿಯೋಗ ಆಗಬೇಕು, ಅದಕ್ಕೆ ಜ್ಞಾನ ಬೇಕು. ಯಾವ ಯಾವ ಕಾಲಕ್ಕೆ ಏನೇನು ಮಾಡಬೇಕಂತ ಪ್ರಜ್ಞಾಶಕ್ತಿ, ಮೇಧಾಶಕ್ತಿ, ಕ್ರಿಯಾಶಕ್ತಿ ಇದನ್ನೆಲ್ಲ ಕೊಡತಕ್ಕಂತಹ ಸರಸ್ವತಿ ಸ್ವರೂಪದಲ್ಲಿಯೂ ಇದರಲ್ಲಿ ಆರಾಧನೆ ಉಂಟು. ಈ ರೀತಿಯಲ್ಲಿ ಮಾಡುವುದರಿಂದ ನಮ್ಮಲ್ಲಿ ಇರತಕ್ಕಂತಹ ಕೆಲವು ಕಾಮ, ಕ್ರೋಧ, ಮದ, ಮಾಸ್ತರ್ಯ, ಲೋಭ ಇದನ್ನೆಲ್ಲ ಅವಳು ಪರಿಹಾರ ಮಾಡ್ತಾಳೆ. ಅಂತಹ ಈ ಒಂದು ಕಾಲ, ನವರಾತ್ರಿ ಕಾಲ ಅತ್ಯಂತ ಪವಿತ್ರವಾದಂಥ ಕಾಲ. ಇದು ರಾಜರುಗಳಿಂದಲೂ ಕೃಷ್ಣದೇವರಾಯ ಕಾಲದಲ್ಲಿ ಕೂಡ ಈ ಆಚರಣೆ ಇತ್ತು. ಅವರು ಕೂಡ ಆ ದೇವಿಯನ್ನು ಚಾಮುಂಡೇಶ್ವರಿ ಅಂತ ಅವರು ಪೂಜೆ ಮಾಡಿ ಅಲ್ಲಿ ವಿಶೇಷ ರೀತಿಯ ಆರಾಧನೆ ಮಾಡುವಂಥ ಸಂಪ್ರದಾಯ ಇತ್ತು. ಹಾಗೆ ನಮ್ಮ ಈ ಕರಾವಳಿಯಲ್ಲೆಲ್ಲ ದುರ್ಗಾ ಕಲ್ಪೋಕ್ತ ಪೂಜೆ, ದುರ್ಗಾಂ, ಆರ್ಯಾಂ, ಭಗವತೀಂ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ ಅಂತ 9 ರೀತಿಯ ವೈದಿಕ ಮಂತ್ರದಿಂದ ಕಲ್ಪೋಕ್ತ ಪೂಜೆ ಮಾಡತಕ್ಕಂಥ ಕ್ರಮವೂ ಬಂದಿದೆ. ಇದರಿಂದಾಗಿ ಪ್ರತಿನಿತ್ಯವೂ ಉಪವಾಸವಿದ್ದು ಕೆಲವರು ಬಹಳ ವ್ರತ ಮಾಡ್ತಾರೆ. ವಿಶೇಷವಾಗಿ ಉಪವಾಸ ಮಾಡಿ ಏನು ನೀರನ್ನು ಕುಡಿಯದೆ ಇವರು ಇದ್ದಾರೆ. ಕೆಲವರು ಫಲಾಹಾರ ಮಾಡಿ, ಮಧ್ಯಾಹ್ನ ಫಲಾಹಾರ ಮಾಡಿ ರಾತ್ರಿ ಊಟ ಮಾಡುವವರಿದ್ದಾರೆ. ಈ ರೀತಿಯಲ್ಲಿ ಇದಕ್ಕೆ ಬೇಕಾದಂಥ ಮುಖ್ಯ ಏನಂದರೆ ಏಕಾಗ್ರತೆ. ಈ ಏಕಾಗ್ರತೆ ಬರಲಿಕ್ಕೋಸ್ಕರ ಈ ಉಪವಾಸ ಇದ್ದು ಆ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ 9 ದಿವಸ ಉಪವಾಸವಿದ್ದು ಕಲಶವನ್ನು ಇಟ್ಟು ಮನೆಯಲ್ಲಿ ಆ ದೇವಿಯ ಸ್ತೋತ್ರ, ಭಜನೆ, ಪಾರಾಯಣ ಎಲ್ಲ ಮಾಡ್ತಾರೆ. ಕೆಲವರು ಶ್ರೀಮಂತರೆಲ್ಲ ಆ ಚಂಡಿಕಾಯಾಗ, ಆ ದೇವಿಯನ್ನು ಕೊಂಡಾಡತಕ್ಕಂತಹ ಮಂತ್ರಗಳು, ಅದು ಸಪ್ತಶತಿ ಅಂತ ಹೇಳ್ತೇವೆ. ಅದಕ್ಕೆ 700 ಶ್ಲೋಕ ಮಂತ್ರದಿಂದ 21 ಸೇರಿನ ಪರಮಾನ್ನ ಮಾಡಿ ಆ ವಿಶೇಷವಾದಂಥ ದ್ರವ್ಯಗಳನ್ನೆಲ್ಲ ಹಾಕಿ ದೇವಿಯ ಆ ಪಾರಾಯಣ ಮಾಡಿ ಆ ಆಹುತಿಯನ್ನು ಕೊಡತಕ್ಕಂಥ ಕ್ರಮ ಚಂಡಿಕಾಯಾಗ. ಅದು ಸಾಮಾನ್ಯದಲ್ಲಿ ಕೆಲವು ದೇವಸ್ಥಾನದಲ್ಲಿ ಎಲ್ಲ ಕಡೆಯಲ್ಲಿ ನಿತ್ಯವೂ ನಡೆಯುತ್ತದೆ. ಅದಕ್ಕೆ ಬೇಕಾದಂತಹ ಸುವಾಸಿನಿ ಪೂಜೆ. ಯಾಕಂದರೆ ಈ ಶಕ್ತಿ ಸ್ವರೂಪಿಯಾದಂತಹ ತಾಯಿ ನಮ್ಮಲ್ಲಿ ಕೂಡ ತಾಯಿಗೆ ನಾವು ವಿಶೇಷವಾಗಿ ಪ್ರಾಧಾನ್ಯತೆ ಕೊಡ್ತೇವೆ. ಆ ಜಗತ್ತಿಗೆ ಕಷ್ಟ ಬರುವಾಗ ಎಲ್ಲರೂ ಸೇರಿ ಅಮ್ಮ ಅಂತ ಹೇಳಿದ್ದಾರೆ ದೇವತೆಗಳು. ಹಾಗೂ ನಾವು ಕೂಡ ಈ ತಾಯಿಯಲ್ಲಿ ನಾವು ಆ ದೇವಿಯನ್ನು ಕಂಡವರು. ಅದರಿಂದ ಆ ತಾಯಿ ಸ್ವರೂಪದಲ್ಲಿ ಇದ್ದುಕೊಂಡು ಎಲ್ಲ ಸಂಸಾರದ ಕಷ್ಟಗಳನ್ನು ಪರಿಹಾರ ಮಾಡುವವಳು ತಾಯಿಯೇ. ಕುಟುಂಬ ಸಂರಕ್ಷಣೆಗೆ ತಾಯಿಯೇ ಪ್ರಧಾನ ಅಂತ ಹೇಳ್ತೇವೆ. ಅದರಿಂದ ಆ ಸ್ವರೂಪದಲ್ಲಿ ಕೂಡ ಆರಾಧನೆ ಮಾಡುವಂತಹ ಕ್ರಮ ಬಂದಿದೆ. ಈ ರೀತಿಯಲ್ಲಿ ಮಾಡೋದರಿಂದ ಎಲ್ಲ ನವರಾತ್ರಿಯಲ್ಲಿ ವಿಶೇಷವಾಗಿ ಏಕಾಗ್ರತೆ ಇದ್ದು ಭಕ್ತಿಯಿಂದ, ಶ್ರದ್ಧೆಯಿಂದ ಆ ದೇವಿ ಆರಾಧನೆ ಮಾಡಬೇಕಂತ ಸಪ್ತಶತಿ ಪಾರಾಯಣದಲ್ಲಿ ಹೇಳಿದ್ದಾರೆ. ಈ ಕೆಲವರು ಕೇವಲ ಪಾರಾಯಣ ಮಾಡಿ ಪೂಜೆ ಮಾಡುವುದು ಉಂಟು. ಕೆಲವರು ಕಲ್ಪೋಕ್ತ ಪೂಜೆ ಅಂತ 9 ದಿವಸಕ್ಕೆ 9 ಕಲ್ಪೋಕ್ತ ಮಾಡಿ ಪೂಜೆ ಮಾಡಿ ಆರಾಧನೆ ಮಾಡುವಂಥ ಕ್ರಮ ಉಂಟು. ಇದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಮಾರ್ಕಂಡೇಯ ಪುರಾಣ 18 ಪುರಾಣಗಳುಂಟು. ಅದರಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಈ ದೇವಿ ಮಹಾತ್ಮೆಯ ಶ್ಲೋಕ ಎಲ್ಲ ಉಲ್ಲೇಖ ಉಂಟು. ಇದರಿಂದ ಈ ಸಂಪ್ರದಾಯ ಬಂದಿದೆ ಪೂಜೆ ಮಾಡುವಂಥದ್ದು. ಇನ್ನು ಹೇಳುವ ಪ್ರಕಾರ ಕೆಲವೊಬ್ಬರಿಗೆ ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ, ಪೂಜೆಯನ್ನು ಉಪವಾಸ ಮಾಡ್ತಾರೆ, ಭಜನೆಯನ್ನು ಮಾಡ್ತಾರೆ, ಇದರಿಂದ ಆಗುವ ಲಾಭಗಳೇನು, ಇದು ಮಾಡಲೇಬೇಕಾ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ದೇವಿಯ ಆರಾಧನೆ ಪೂಜೆಗಳಿಂದಲೂ ಅವಳು ಸಂತೋಷ ಕೊಡ್ತಾಳೆ. ಇನ್ನು ಈ ಭಜನೆಗಳಿಂದಲೂ ಕೂಡ ಅವಳಿಗೆ ಸಂತೋಷ. ಯಾಕಂದರೆ ಈ ಕೆಲವರಿಗೆ ತುಂಬ ದೊಡ್ಡ ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಭಜನೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ದಾಸರೆಲ್ಲ. ಅದರಿಂದಾಗಿ ದೇವಿಯನ್ನು ಸಂತೋಷಪಡಿಸಿ ಅದರಿಂದಲೂ ಕೂಡ ಅನುಗ್ರಹ ಆಗ್ತಾರೆ ಅಂತ ಆ ಜಗನ್ಮಾತೆಯೂ ಹೇಳಿದಂಥ ವಾಕ್ಯ. ಇದಕ್ಕೋಸ್ಕರ ಕೆಲವರೆಲ್ಲ ಈ ಸಮಯದಲ್ಲಿ ಭಜನೆ ಎಲ್ಲ ವಿಶೇಷ ಭಜನಾ ಮಂಡಳಿಗಳಲ್ಲಿ ಎಲ್ಲ ಭಜನೆ ಮಾಡಿ ಅವಳನ್ನು ಆರಾಧನೆ ಮಾಡುವಂಥ ಕ್ರಮವೂ ಬಂದಿದೆ. ಇನ್ನು ಹೇಳುವ ಪ್ರಕಾರ ವಿಜಯದಶಮಿ ಅಂದರೆ ಏನು, ಯಾಕಾಗಿ ಆಚರಣೆ ಮಾಡ್ತಾರೆ ಅಂದರೆ, ನವರಾತ್ರಿ ಕಳೆದ ದಿನ ಅಂದರೆ 10ನೇ ದಿನ ವಿಜಯದಶಮಿಯನ್ನು ಆಚರಣೆ ಮಾಡ್ತೇವೆ. ಹಾಗಾದರೆ ಅದರ ವಿಶೇಷತೆಗಳೇನು? ಈ 9 ದಿವಸ 9 ದೇವಿಯು ಅವತಾರ ಮಾಡಿ
ದುಷ್ಟರನ್ನು ಸಂಹಾರ ಮಾಡಿದಂತಹ ದಿವಸ. ಈ ಮಹಿಷಾಸುರನನ್ನು ವಧೆ ಮಾಡಿದಂತಹ ಸಮಯ. ಅಂತಹ ಇದಕ್ಕೆ ಮಹಿಷಾಸುರ ವಧೆ ಮಾಡಿ ದೇವಿ ವಿಜಯೋತ್ಸವ ಆಚರಿಸಿದಂಥ ದಿವಸ. ಮೈಸೂರಿನಲ್ಲಿ ಕೂಡ ಹಾಗೆ. ಅಲ್ಲಿ ಕೆಲವರೆಲ್ಲ ಹೇಳ್ತಾರೆ ಬುದ್ಧಿಜೀವಿಗಳು, ಅದು ದಸರಾ ಅಲ್ಲ, ಮಹಿಷಾಸುರನ ಇದು ದಸರಾ ಅಂತ ಹೇಳ್ತಾರೆ. ಮೊನ್ನೆ ಎಲ್ಲ ಬಂದಿದೆ. ಆ ರೀತಿಯಲ್ಲಿ ಅದು ಅಲ್ಲ. ಅದು ಪ್ರಾಮುಖ್ಯವಾಗಿ ದೇವಿಯ ಒಂದು ನವರಾತ್ರಿಯ ಉತ್ಸವ ಅಂದರೆ ದೇವಿಯವೇ ಆರಾಧನೆ. ಮಹಿಷಾಸುರ ದುಷ್ಟ ಶಕ್ತಿಯನ್ನು ನಾಶ ಮಾಡಲಿಕ್ಕೋಸ್ಕರ ದೇವಿ ಅವತಾರ ಮಾಡಿದ್ದು. ಅಂತಹ ದುಷ್ಟರಲ್ಲಿ ಮಹಿಷಾಸುರನು ಒಬ್ಬ. ಮಹಿಷಾಸುರ, ಚಂಡಮುಂಡರು, ರಕ್ತಬೀಜಾಸುರರು, ಹಾಗೆ ಮಧುಕೈಟಬರು, ಇವರೆಲ್ಲ ದುಷ್ಟ ರಾಕ್ಷಸರು. ಅವರನ್ನು ಈ ಕಾಲದಲ್ಲಿ ದೇವಿ ಒಂದೊಂದು ದಿವಸ ಅವರನ್ನೆಲ್ಲ ವಧೆ ಮಾಡಿ ಪ್ರಪಂಚಕ್ಕೆ ಜ್ಞಾನವನ್ನು ಕೊಟ್ಟಂತಹ ಒಂದು ಸಮಯ. ಅಂತಹ ಸಮಯವನ್ನು ನಾವು ಮೈಸೂರು ರಾಜರು ಕೂಡ ವಿಜಯೋತ್ಸವವನ್ನು ಮಾಡಿದಂಥ ದಿವಸ ಅದು ವಿಜಯದಶಮಿ ಆಗಿದೆ. ಅದು ಕೂಡ ಜಂಬೂ ಸವಾರಿ ಇದನ್ನೆಲ್ಲ ಬಹಳ ವೈಭವದಿಂದ ಮಾಡ್ತಾರೆ. ಆದ್ದರಿಂದ ಅದು ಪುರಾಣದ ಕಾಲದಲ್ಲಿ ಕೂಡ ಈ ನವರಾತ್ರಿ ಹಬ್ಬ, ದಸರಾ ಹಬ್ಬ ಎಲ್ಲ ಕಡೆಯಲ್ಲಿ ಉಂಟು. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕಲ್ಕತ್ತಾದಲ್ಲಿ ಕಾಳಿ ಆರಾಧನೆ, ಹಾಗೆ ಕಾಶ್ಮೀರದಲ್ಲಿ ಕೂಡ ಶಾರದಾ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಯಾಕಂದರೆ ದೇವಿ ಕಾಶ್ಮೀರದಲ್ಲಿ ಕಾಶ್ಮೀರ ಪುರವಾಸಿನ್ಯೇನ್ಮ ಅಂತ ಹೇಳಿ ಬಂದಿದೆ. ಕಾಶ್ಮೀರದಲ್ಲಿ ಶಾರದೆಯಾಗಿ ಅವಳು ಅವತಾರ ಮಾಡಿದಾಳೆ. ಹಾಗೆ ಕಲ್ಕತ್ತಾದಲ್ಲಿ ಕಾಳಿಯ ವಿಶೇಷ ಸ್ವರೂಪದಲ್ಲಿ ಉಂಟು. ಈ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಆರಾಧನೆ ಮಾಡ್ತಾರೆ. ನಮ್ಮಲ್ಲಿ ಈ 9 ದಿವಸ 9 ನವದುರ್ಗೆಯರೆಯನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ 10ನೇ ದಿವಸ ಅವಭೃತ ಅಂತ 9 ದಸರಾ 9ಕ್ಕೆ ನವರಾತ್ರಿ, ಆನಂತರ ದಶ, ಆ 10ನೇ ದಿವಸದಲ್ಲಿ ಮಂಗಳ ಉತ್ಸವ ಮಾಡಲಿಕ್ಕೋಸ್ಕರ ವಿಜಯದಶಮಿಯನ್ನು ಆಚರಣೆ ಮಾಡುವಂತಹ ಕ್ರಮ. ಅದು ಆ ದಿವಸ ಶಮಿ ವೃಕ್ಷಕ್ಕೆ ಪೂಜೆ ಮಾಡಬೇಕು. ಅರ್ಜುನನು ವನವಾಸಕ್ಕೆ ಹೋಗುವಾಗ ತನ್ನ ಎಲ್ಲ ಅಸ್ತ್ರಗಳನ್ನೆಲ್ಲ ಶಮಿ ವೃಕ್ಷದಲ್ಲಿ ಇಟ್ಟು ಹೋಗಿದ್ದಾರೆ. ಆ ದಿವಸ ಬಂದು ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಅದನ್ನು ಮತ್ತೆ ಅವರು ಕೊಂಡೋದದ್ದು. ಅದಕ್ಕೋಸ್ಕರ ಮಹಾನವಮಿಯ ದಿವಸ ವಾಹನ ಪೂಜೆ ಎಲ್ಲ, ಆಯುಧಗಳಿಗೆಲ್ಲ ಪೂಜೆ ಎಲ್ಲ ಮಾಡುವಂಥ ಪದ್ಧತಿ ಬಂದಿದೆ. ಇದರಿಂದ ಆ ವಿಜಯದ ಸಂಕೇತ, ಆ ವಿಜಯದಶಮಿ ಅಂದರೆ ವಿಜಯದ ಸಂಕೇತ. ನಮ್ಮ ಎಲ್ಲ ಕೆಲಸ ಕೂಡ ವಿಜಯ ಆಗಬೇಕು ಅಂತ ಹೇಳಿ ಆ ವಿಜಯದ ಸಂಕೇತವಾಗಿ ಆ ದಸರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆಯಲ್ಲಿ ಆಚರಣೆ ಮಾಡ್ತಾರೆ. ಎಸ್ ಗುರುಗಳೇ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಇನ್ನೂ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ ಪುಟ್ಟ ಬ್ರೇಕ್ ಬಳಿಕ. ವಿರಾಮದ ಬಳಿಕ ವಿಜಯದಶಮಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮಾತಾಡ್ತಾ ಇದ್ದೆ ಸರ್. ಈಗಾಗಲೇ ನವರಾತ್ರಿ ಅಂದರೆ ಏನೋ ಅದರ ವಿಶೇಷತೆಗಳನ್ನು ಹೇಳಿದ್ರಿ. ಇನ್ನೂ ಮತ್ತೊಂದು ಸ್ವಲ್ಪ ಡೀಪಾಗಿ ಹೋಗ್ಬೇಕಂತ ಹೇಳಿದ್ರೆ ಚಂಡಿಕಾ ಯಾಗವನ್ನು ಕೂಡ ಮಾಡ್ತಾರೆ ಶರನ್ನವರಾತ್ರಿ ದಿನ. ಯಾಕಾಗಿ ಮಾಡ್ತಾರೆ, ಅದರ ಒಂದು ಉಪಯೋಗಗಳೇನು ಅಂತ? ಈ ನವರಾತ್ರಿಯಲ್ಲಿ 9 ದಿವಸಗಳ 9 ರೀತಿಯ ಪೂಜೆಗಳೆಲ್ಲ ನಡೀತಾರೆ. ಅದು ವೃತವೂ ಹೌದು, ಹಾಗೆ ಅದರಲ್ಲಿ ನಿಯಮಬದ್ಧವಾಗಿ ಪಾಲಿಸಬೇಕಂತ ಹೇಳ್ತಾರೆ. ಈ ರೀತಿಯಲ್ಲಿ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಪಾರಾಯಣವೇ ವಿಶೇಷ, ದೇವಿ ಮಾತ್ಮೆ ಪಾರಾಯಣ. ಅದನ್ನು ಆನಂತರ ಅರ್ಚನೆ, ಕೇಪಳ ಹೂ ಅಂತ ಸಿಗ್ತದೆ, ಕಿಸ್ಕಾರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಕಿಸ್ಕಾರ ಹೂ, ಕೇಪಳ ಹೂವಿನಿಂದ ದೇವಿಗೆ ಅರ್ಚನೆ. ಅದಕ್ಕೆ ಬೇರೆ ಬೇರೆ ಮಂತ್ರ ಉಂಟು. ಕಾಮ್ಯ ಪ್ರಯೋಗಗಳುಂಟು. ಆ ಕಾಮ್ಯ ಪ್ರಯೋಗದಲ್ಲಿ ಕೂಡ ಆ ದೇವತಾ ಅರ್ಚನೆ ಎಲ್ಲ ಮಾಡುವಂಥ ಕ್ರಮ ಉಂಟು. ಇನ್ನು ಅದಕ್ಕೆ ಬೇಕಾದಂತಹ ಚಂಡಿಕಾಯಾಗ, ಶ್ರೀ ಸೂಕ್ತ ಯಾಗ, ಚಂಡಿಕಾಯಾಗ, ದುರ್ಗಾಯಾಗ, ಇದು ಬಹಳ ವಿಶೇಷ ರೀತಿಯಲ್ಲಿ ನಡೀತದೆ. ಈ ಚಂಡಿಕಾಯಾಗ ಅಂದರೆ ಬಹಳ ಪವಿತ್ರವಾದಂಥ ಹೋಮದು. ಅದು ಸಾಮಾನ್ಯ ದೊಡ್ಡ ಹೋಮ ಈ ಕಲಿಯುಗದಲ್ಲಿ. ಆ ಕಲಿಯುಗದಲ್ಲಿ ಚಂಡಿಕಾಯಾಗ ಮಾಡೋದರಿಂದ ಏನೇನೋ ಅವರಿಗೆ ಇಷ್ಟಾರ್ಥ ಸಿದ್ಧಿಯ ಉಂಟು ಅದನ್ನೆಲ್ಲ ಅದರಲ್ಲಿ ಸಿಗ್ತಾರೆ. ಕೇವಲ
ಇಷ್ಟಾರ್ಥ ಸಿದ್ಧಿಯಲ್ಲ, ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಎಂಬಂತಹ ಚತುರ್ವಿಧ ಪುರುಷಾರ್ಥಗಳು ಅದರಲ್ಲಿ ಅಡಕವಾಗಿದೆ ಚಂಡಿಕಾ ಯಾಗ ಮಾಡೋದರಿಂದ. ಮಾರ್ಕಂಡೇಯ ಋಷಿಗಳು ಅವರಿಗೆ ಅವರ ಪ್ರೇರೇಪಣೆಯಿಂದ ಆ ದೇವಿ ಒಲಿದು ಮಾರ್ಕಂಡೇಯ ಪುರಾಣದಲ್ಲಿ ಗರ್ಭಿತವಾದಂತಹ ಮಂತ್ರಗಳದು. ಸಪ್ತಶತಿ 700 ಮಂತ್ರಗಳಿಂದ, ಆ ಶ್ಲೋಕ ಮಂತ್ರದಿಂದ ಒಂದೊಂದು ಮಂತ್ರಕ್ಕೆ ಒಂದೊಂದು ಅರ್ಥ ಉಂಟು. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ಸಸ್ಯೇ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ಸಸ್ಯೇ ನಮೋ ನಮಃ ಎಂಬಂತಹ ಬೇರೆ 700 ಮಂತ್ರಗಳುಂಟು. ಒಂದೊಂದು ಮಂತ್ರಕ್ಕೆ ಒಂದೊಂದು ಅರ್ಥ ಉಂಟು. ಇದರಲ್ಲಿ ಮಹಾಕಾಳಿಗೆ ಪ್ರೀತಿಯಾದಂಥ ಮಂತ್ರಗಳು, ಮಹಾಲಕ್ಷ್ಮಿಗೆ ಪ್ರೀತಿಯಾದಂಥ ಮಂತ್ರಗಳು, ಮಹಾಸರಸ್ವತಿಗೆ ಪ್ರೀತಿಯಾದಂಥ ಮಂತ್ರಗಳು. ನನಗೆ ಬುದ್ಧಿ ಇಲ್ಲದವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡು ಅಂತ ಹೇಳುವಂಥದ್ದು. ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಎಲ್ಲ ಶಕ್ತಿಗಳನ್ನು ಕೊಡು. ಆಮೇಲೆ ಯಾರಿಗೆ ಭ್ರಾಂತಿ, ಕೆಲವರಿಗೆಲ್ಲ ಭ್ರಾಂತಿ ಇರ್ತಾರೆ, ಅಂತಹ ಭ್ರಾಂತಿಯನ್ನು ಹೋಗಲಾಡಿಸು ಅಂತ ಹೀಗೆ ಎಲ್ಲ ಬೇರೆ ಬೇರೆ ಮಂತ್ರಗಳು. ನಿದ್ರೆಯಲ್ಲಿಯೂ ಕೂಡ ನನಗೆ ರಕ್ಷಣೆ ಮಾಡು. ಯಾದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ಸಸ್ಯೇ ನಮೋ ನಮಃ ಅಂತಹ ಮಂತ್ರಗಳು. ನಿದ್ರೆಯಲ್ಲಿ ಕೂಡ ನನಗೆ ರಕ್ಷಣೆಯನ್ನು ಕೊಡು. ಈ ರೀತಿಯಲ್ಲಿ 700 ಮಂತ್ರಗಳು. ಶರಣಾಗತಾಧೀನಾಥ ಪರಿತ್ರಾಣೆ ಪರಸರ್ವಸ್ಯಾದಿದೇವಿ ನಾರಾಯಣಿ ನಮಸ್ತುತೆ. ನಿನ್ನನ್ನು ಯಾರು ಶರಣಾಗಿ ಬರ್ತಾರೋ ಅವರಿಗೆ ನೀನು ರಕ್ಷಣೆಯನ್ನು ಕೊಡು. ಸೃಷ್ಟಿ ವಿನಾಶಾನಾಂ ಗುಣಾಶ್ರಯ ಗುಣಾಮಯೇ ನಾರಾಯಣಿ ನಮಸ್ತುತೆ. ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ನೀನೇ ಕರ್ತೃ. ಅದರಿಂದ ಎಲ್ಲ ವಿಷಯದಲ್ಲಿ ಕೂಡ ನಮಗೆ ರಕ್ಷಣೆ ಕೊಡು ಅಂತ ಹೇಳಿ ಆ 700 ಮಂತ್ರದಲ್ಲಿ ಅದಕ್ಕೆ ಕೆಲವು 21 ಸೇರಿನ ಕೆಜಿಯ ಪ್ರಮಾಣದಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಹಾಕಿ ಪರಮಾನ್ನ ದ್ರವ್ಯ ಮಾಡಿ ಅದಕ್ಕೆ ಬೇಕಾದಂಥ ದ್ರವ್ಯಗಳು 21 ಬಗೆಯ ದ್ರವ್ಯಗಳನ್ನೆಲ್ಲ ಹಾಕಿ ಆ ದೇವಿಗೆ ಅಗ್ನಿ ಮಧ್ಯದಲ್ಲಿ ಕೊಡತಕ್ಕಂಥ ಆಹುತಿ. ದೇವಾವೈ ಅಗ್ನಿಮುಖ ಅಂತ ಅಗ್ನಿ ಮಾಧ್ಯಮದಲ್ಲಿ ಅವಳನ್ನು ಸಂತೋಷ ಪಡಿಸುವಂತಹ ಕಾಲ ಈ ನವರಾತ್ರಿಯಲ್ಲಿ. ಅದು ಚಂಡಿಕಾಯಾಗ, ಅದು ಶತಚಂಡಿಕಾಯಾಗ, ಇನ್ನು ಸಹಸ್ರ ಚಂಡಿಕಾಯಾಗ, ಆಯುಧ ಚಂಡಿಕಾಯಾಗ ಎಲ್ಲ ಮಾಡ್ತಾರೆ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ. ಅಂತಹ ಸಾಮಾನ್ಯದಲ್ಲಿ ಎಲ್ಲ ಕಡೆಯಲ್ಲಿ ಚಂಡಿಕಾಯಾಗ ಮಾಡ್ತಾರೆ. ಈ ಚಂಡಿಕಾಯಾಗ ಮಾಡೋದರಿಂದ ಆರೋಗ್ಯ ಸಂಪತ್ತು, ಹಾಗೆ ಶತ್ರುಭೀಡೆಗಳು, ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಂ ಶಾಕಿಲೇಶ್ವರಿ ಏವಮೇವ ಅಸ್ಮತ್ ವೈರಿ ವಿನಾಶನಂ. ಎಲ್ಲ ವೈರಿ ದೋಷಗಳು, ಶತ್ರುಬಾಧೆಗಳು ಎಲ್ಲ ಅದರಲ್ಲಿ ಪರಿಹಾರ ಆಗ್ತಾರೆ. ಎಲ್ಲವನ್ನೂ ಸೇರಿಸಿ ಮಾಡಿದಂತಹ ಮಂತ್ರ ಅದು. ಅಂತಹ ಒಂದು ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದೇವಿ ಉಪಾಸಕರಿಗೆ ಸಪ್ತಶತಿ ಬಹಳ ಪ್ರಾಮುಖ್ಯವಾದದ್ದು. ಅದರಿಂದ ಅರ್ಚನೆ, ಅದರಿಂದ ಯಾಗ ಮಾಡಿ ಆ ದೇವಿಯನ್ನು ಸಂತೋಷಪಡಿಸಿ ಅದರ ಫಲವನ್ನು ತೆಗೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇದರಿಂದ ಲೋಕದ ಜನರಿಗೂ ಕೂಡ ಅದರಲ್ಲಿ ಸುಭಿಕ್ಷೆ ಆಗ್ತಾರೆ. ಯಾವ ಕೆಲಸಗಳಿಗೂ ವಿಘ್ನಗಳು ಬರೋದಿದ್ದರೂ ಕೂಡ ಅದರಲ್ಲಿ ಪರಿಹಾರ ಆಗ್ತಾರೆ. ಅಂತಹ ಒಂದು ದೊಡ್ಡ ಮಂತ್ರ ಅಂದರೆ ದೊಡ್ಡ ಯಾಗ ಅಂದರೆ ಚಂಡಿಕಾ ಯಾಗ. ತನ್ಮೂಲಕವಾಗಿ ಅದರಲ್ಲಿ ಮಹಾಕಾಳಿಗೆ ಆಹುತಿ, ಮಹಾಲಕ್ಷ್ಮಿಗೆ, ಮಹಾಸರಸ್ವತಿಗೆ ಎಂಬಂಥ 3 ವಿಭಾಗ ಮಾಡಿದ್ದಾರೆ ಮಾರ್ಕಂಡೇಯ ಋಷಿಗಳು. ಆ ರೀತಿಯ ಹೋಮ ಮಾಡೋದರಿಂದ ಜಗತ್ತಿಗೆ ಬರತಕ್ಕಂತಹ ಕಷ್ಟಗಳು, ಯುದ್ಧದ ಭಯ ಅದೆಲ್ಲ ಪರಿಹಾರ ಆಗ್ತಾರೆ. ಹಾಗೆ ಪ್ರಾಕೃತಿಕವಾಗಿ ಬರತಕ್ಕಂತಹ ಏನಾದರೂ ತೊಂದರೆಗಳಿದ್ದರೂ ಕೂಡ ಅದೂ ಕೂಡ ಪರಿಹಾರ ಆಗ್ತಾರೆ. ಅಂತಹ ಕಾಡಿನಲ್ಲಿ, ಯುದ್ಧದಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ಜಯಪ್ರಾಪ್ತಿ ಆಗತಕ್ಕಂಥ ಮಂತ್ರಗಳು. ಅಂತಹ ಒಂದು ಮಂತ್ರಗಳು 700 ಮಂತ್ರದಲ್ಲಿ ಅಡಕವಾಗಿದೆ. ಅದರಿಂದ ಹೋಮ ಮಾಡುವುದರಿಂದ ಆ ದೇವಿ ಸಂತೋಷಳಾಗಿ ಅನುಗ್ರಹ ಕೊಡತಕ್ಕಂತಹ ಒಂದು ಸಮಯ ಸಾಧಕರಿಗೆ. ಹಾಗೆ ಆ ನಂತರ ಅದಕ್ಕೆ ಬೇಕಾದಂಥ ಅನ್ನ ಸಂತರ್ಪಣೆ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಅನ್ನ ಸಂತರ್ಪಣೆ ಎಲ್ಲ ಉಂಟು. ಆಮೇಲೆ ಸುಮಂಗಲಿಯರಿಗೆ ಪೂಜೆ. ಈ ನವರಾತ್ರಿಯಲ್ಲಿ ತಾಯಿ ಸ್ವರೂಪದಲ್ಲಿದ್ದಂಥ ಸುಮಂಗಲಿಯವರಿಗೆ ವಿಶೇಷವಾಗಿ ಪೂಜೆ ತಕ್ಕಂಥ ಸಮಯ. ಅವರಿಗೆ ಬಾಗಿನ ಎಲ್ಲ ಕೊಟ್ಟು ಅವರನ್ನು ಸಂತೋಷಪಡಿಸಿ ಅವರ ಆಶೀರ್ವಾದ ತಗೊಂಡ್ರೆ ಅದು ಕೂಡ ಫಲ ಸಿಗ್ತಾರೆ ನವರಾತ್ರಿಯಲ್ಲಿ. ಆಮೇಲೆ ಸಣ್ಣ ಮಕ್ಕಳಿಗೆ ಕರ್ಣಿಕಾ ಪೂಜೆ ಅಂತ ಇಲ್ಲಿ ಹತ್ತಿರದಲ್ಲಿ ಕುಂಜಾರುಗಿರಿ ಕ್ಷೇತ್ರದಲ್ಲಿ ಸಾಧಾರಣ ಸಾಯಂಕಾಲದ ಹೊತ್ತಿಗೆ ಸಣ್ಣ ಮಕ್ಕಳಿಗೆ 8-7 ವರ್ಷ 6 ವರ್ಷದ ಒಳಗಿನ ಸಣ್ಣ ಮಕ್ಕಳಿಗೆ ಆ ಕರ್ಣಿಕಾ ಪೂಜೆ ಮಾಡ್ತಾರೆ. ಅದರಿಂದ ಆ ಶಕ್ತಿ ಸ್ವರೂಪಿಯಾದಂತಹ ದೇವಿಯನ್ನು
ಅವರೆಲ್ಲ ಅವರ ಮುಖಾಂತರವಾಗಿ ನೋಡಿ ಅಂತ ಆ ಒಂದು ಸಂಪ್ರದಾಯವು ಇಲ್ಲಿ ಉಂಟು. ಆ ಕರ್ಣಿಕಾ ಪೂಜೆಗಳಿಂದಲೂ ಸಣ್ಣ ಮಕ್ಕಳಲ್ಲಿ ಕೂಡ ಆ ತಾಯಿ ಸ್ವರೂಪದಲ್ಲಿದ್ದಾಳೆ ಎಂಬಂಥ ಒಂದು ವಿಚಾರಕ್ಕೋಸ್ಕರ ಕರ್ಣಿಕಾ ಪೂಜೆಯನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಆ ದೇವಿಯನ್ನು ಈ ನವರಾತ್ರಿಯಲ್ಲಿ ಅರ್ಚನೆ, ಆರಾಧನೆ, ಸುಮಂಗಲಿಯವರಿಗೆ ಪೂಜೆ, ಕರ್ಣಿಕಾ ಪೂಜೆ, ಈ ಚಂಡಿಕಾ ಹೋಮ, ಆಮೇಲೆ ವಿಶೇಷವಾಗಿ ದೇವಿ ಕ್ಷೇತ್ರದಲ್ಲಿ ಪುಷ್ಪಗಳಿಂದ ಅರ್ಚನೆ, ಇದನ್ನೆಲ್ಲ ಮಾಡಿ ಆ ದೇವಿಯ ಅನುಗ್ರಹ ಪಡೆದುಕೊಳ್ಳಲಿಕ್ಕೆ ಒಂದು ಸಾಧನೆ ಅಂತಹ ದಿವಸ ಈ 9 ದಿವಸ. ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ನವರಾತ್ರಿ ದಿನ 9 ದಿನಾನೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆನ ಮಾಡಿರ್ತಾರೆ. ಅನ್ನದಾನ ಅನ್ನುವಂಥದ್ದು ಶ್ರೇಷ್ಠದ ನಮ್ಮೆಲ್ಲರಿಗೂ ಗೊತ್ತಿದೆ. ಇದರಿಂದ ಯಾವ ರೀತಿಯಾದಂತಹ ಲಾಭವನ್ನು ಪಡ್ಕೊಳ್ಬಹುದು? ದೇವಿಯ ಕೃಪೆ ಯಾವ ರೀತಿಯಾಗಿರುತ್ತದೆ? ಈ ಕಲಿಯುಗದಲ್ಲಿ ಅನ್ನದಾನಕ್ಕಿಂತ ದೊಡ್ಡ ದಾನವೇ ಇಲ್ಲ. ಯಾಕಂದರೆ ಅನ್ನದಾನದಲ್ಲಿ ಪ್ರತಿಯೊಬ್ಬರ ಆತ್ಮದಲ್ಲಿ ಇರತಕ್ಕಂಥ ಪರಮಾತ್ಮನಿಗೆ ಸಂತೋಷ ಆಗತಕ್ಕಂಥ ಸಮಯ. ಅಂತಹ ಅದು ಬೇರೆ ಯಾವ ದಾನದಲ್ಲಿಯೂ ಆಗುವುದಿಲ್ಲ, ಅನ್ನದಾನದಿಂದ ಮಾತ್ರ ಆಗುವಂಥದ್ದು. ಆದ್ದರಿಂದ ಪ್ರತಿಯೊಬ್ಬರ ಆತ್ಮದಲ್ಲಿಯೂ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಗೆ ಪ್ರೀತಿಯಾದಂತಹ ಸೇವೆ ಅಂದರೆ ಅನ್ನದಾನ. ತನ್ಮೂಲಕ ಆ ಸಾರ್ವಜನಿಕ ಅನ್ನದಾನ ಮಾಡಿ ಅದರಿಂದ ಸಾನ್ನಿಧ್ಯವೂ ಅಭಿವೃದ್ಧಿ ಆಗ್ತಾರೆ ಎಲ್ಲ ಕಡೆಯಲ್ಲಿ. ಹಾಗೆ ಎಲ್ಲರ ಆತ್ಮದಲ್ಲಿ ಇರತಕ್ಕಂಥ ಪರಮಾತ್ಮನಿಗೆ ಸಂತೋಷ ಆಗ್ತಾರೆ. ಅದರಿಂದ ವಿಶೇಷವಾದಂಥ ಫಲ ಸಿದ್ಧಿ ಆಗ್ತಾರೆ. ಸಾರ್ವಜನಿಕರೆಲ್ಲ ಸೇರಿ ಒಂದು ಸಾಮೂಹಿಕವಾಗಿ ಅನ್ನದಾನ ಮಾಡೋದರಿಂದ ಅದರಿಂದಲೂ ಕೂಡ ಅಲ್ಲಿ ಒಂದು ಶಕ್ತಿ, ವಿಶೇಷವಾದಂಥ ಶಕ್ತಿ ಹಿಂದೂ ಸಮಾಜ ಐಕ್ಯಮತ್ಯ ಒಗ್ಗಟ್ಟಿಗೆ ಅದು ಕಾರಣವಾಗಿ ಬರ್ತದೆ ಅಂತ ಹೇಳ್ಬೋದು. ಇನ್ನು ದೇವಿ ಮಹಾತ್ಮೆ ಅಂತ ಹೇಳ್ತಾರೆ, ಹಾಗಂದ್ರೆ ಏನು, ಅದರ ವಿಶೇಷತೆಗಳೇನು ಅಂತ? ಈ ದೇವಿ ಮಹಾತ್ಮೆ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಬಂದಂತಹ ಒಂದು ಉಲ್ಲೇಖ. ಅದು ಸಪ್ತಶತಿ ಅಂತ 700 ಮಂತ್ರದಲ್ಲಿ ಇರತಕ್ಕಂಥ ದೇವಿಯ ಬೇರೆ ಬೇರೆ ಅವತಾರಗಳು, ದುಷ್ಟ ಸಂಹಾರ ಮಾಡಿದಂತಹ ಚರಿತ್ರೆಗಳು, ಮಹಿಷಾಸುರ ವಧೆ, ಚಂಡಮುಂಡ ವಧೆ, ರಕ್ತಬೀಜಾಸುರ ಎಂಬಂತಹ ವಧೆ, ಅದು 13 ಅಧ್ಯಾಯ ಉಂಟು. ಈ 13 ಅಧ್ಯಾಯದಲ್ಲಿ ಆ ದೇವಿಯ ವರ್ಣನೆ, ದೇವಿಯ ಸ್ವರೂಪ, ಸಾತ್ವಿಕ, ರಾಜಸ, ತಾಮಸ, ಈ 3 ಶಕ್ತಿಯ ಸ್ವರೂಪದಲ್ಲಿ ಅದರಲ್ಲಿ ಆರಾಧನೆ ಉಂಟು. ಸಾತ್ವಿಕ ರೀತಿಯಲ್ಲಿ ಆ ದೇವಿಯ ಆರಾಧನೆ ಮಾಡುವಂಥದ್ದು. ಇನ್ನು ಸ್ವಲ್ಪ ತಾಮಸ, ಆ ತಾಮಸ ಸ್ವರೂಪದಲ್ಲಿ ಅವಳು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕಂತ ವಿವರ. ಇನ್ನು ಸಾತ್ವಿಕ, ತಾಮಸ, ರಾಜಸ ಸ್ವರೂಪದಲ್ಲಿ, ಈ 3 ಸ್ವರೂಪದಲ್ಲಿ ಆ ದೇವಿಯ ಆರಾಧನೆ ಮಾಡತಕ್ಕಂಥ ಕ್ರಮ ಆ ದೇವಿ ಮಹಾತ್ಮೆಯಲ್ಲಿ ಉಂಟು. ಅದು ಬಹಳ ವಿಶೇಷವಾಗಿ ಇದೆ. ಅದರಿಂದ ನಿತ್ಯವೂ ಪಾರಾಯಣ ಮಾಡುವವರಿದ್ದಾರೆ. ಅದರ ಒಟ್ಟಿಗೆ ಲಕ್ಷ್ಮೀ ಹೃದಯ, ಆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ ಪ್ರಾಪ್ತಿಯಾಗಬೇಕು. ಕಿಂ ಅಲಭ್ಯಂ ಭಗವತಿ ಶ್ರೀನಿಕೇತನೆ, ಭಗವಂತ ಸುಪ್ರೀತನಾದರೆ ಅವನು ಏನು ಕೊಡಲಿಕ್ಕೆ ತಯಾರಿದ್ದಾನೆ. ಅದರಿಂದ ಭಗವಂತನ ಪ್ರೀತ್ಯರ್ಥವಾಗಿ ಲಕ್ಷ್ಮೀನಾರಾಯಣರು, ಆ ಲಕ್ಷ್ಮೀನಾರಾಯಣರ ಪಾರಾಯಣ, ಲಕ್ಷ್ಮೀ ಹೃದಯ ಪುನಶ್ಚರಣೆ ಮಾಡತಕ್ಕಂಥ ಕ್ರಮ ಅದು ಪ್ರಥಮ ಆಶ್ವೀಜ ಮಾಸದಲ್ಲಿ 9 ದಿವಸವೂ ಕೂಡ ಅದರಲ್ಲಿ ಪಾರಾಯಣ ಮಾಡಿ ಆ ಲಕ್ಷ್ಮೀನಾರಾಯಣನ ಅನುಗ್ರಹ ಪಡೆಯಲಿಕ್ಕೆ ಅದೂ ಕೂಡ ಸಾಧ್ಯತೆ ಉಂಟು. ಆ ಲಕ್ಷ್ಮೀನಾರಾಯಣ ದೇವರ ವಿಶೇಷವಾಗಿ ಈ ರಮೋತ್ಸವ ಕಾಲದಲ್ಲಿ ಪಾರಾಯಣ ಮಾಡುವಂಥ ಕ್ರಮ ಉಂಟು. ಇನ್ನು ವಿಜಯದಶಮಿಯನ್ನು ಬಿಟ್ಟರೆ, ನವರಾತ್ರಿಯನ್ನು ಬಿಟ್ಟರೆ, ಪ್ರತಿ ವರ್ಷವೂ ಕೂಡ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಅದರಿಂದ ಲಾಭಗಳೇನು ಅಂತ? ಈ ನವರಾತ್ರಿ ಉತ್ಸವ ಮುಗಿದ ನಂತರ ಬೇರೆ ಬೇರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬೇರೆ ಬೇರೆ ಉತ್ಸವಗಳು ಬರ್ತವೆ. ಹೌದು. ಅದರಲ್ಲಿ ಕೂಡ ಎಲ್ಲರಿಗೂ ಕೂಡ ಒಂದು ಜನರಿಗೆ ಕೂಡ ಸುಲಭವಾಗತಕ್ಕಂಥ ಮಾರ್ಗ. ಈ ಎಲ್ಲ ವರ್ಗದವರಿಗೂ ಕೂಡ ಪೂಜೆ ಮಾಡಬೇಕು, ಎಲ್ಲ ವರ್ಗದವರಿಗೂ ಕೂಡ ದೇವರು ಒಲಿಬೇಕು. ಅದಕ್ಕೆ ಏನು ಅಂತ ವಿಚಾರ ಮಾಡುವಾಗ ನೈಮಿಷಾರಣ್ಯದಲ್ಲಿ ಸೂತ ಪ್ರಾಣಿಕರು ಕೇಳಿದಂಥ ಪ್ರಶ್ನೆಗೆ ಈ ಉತ್ತರ ಶ್ರೀ ನಾರದರು ಹೇಳ್ತಾರೆ. ನಿಮಗೆ ಕಲಿಯುಗದಲ್ಲಿ ಸತ್ಯನಾರಾಯಣ ವೃತ ಅಂತಂದುಂಟು, ಅದನ್ನು ನೀವು ಮಾಡಿದರೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಅಂತ ನಾರದರು ಸೂತ ಪ್ರಾಣಿಕರಿಗೆ ಹೇಳ್ತಾರೆ. ಸೂತ ಪ್ರಾಣಿಕರು ಎಲ್ಲ ಋಷಿಗಳಿಗೆ ಹೇಳಿ ಅದು ಪ್ರಚಲಿತವಾಗಿದೆ ಸತ್ಯನಾರಾಯಣ ವೃತ. ಈ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯಂ ಸಂತತಿಕರಂ ಸರ್ವತ್ರ ವಿಜಯಪ್ರದಂ. ಸರ್ವ ವಿಷಯದಲ್ಲಿ ವಿಜಯ ಪ್ರಾಪ್ತಿ ಆಗತಕ್ಕಂಥ ಒಂದು ಮಾರ್ಗ ಅಂದರೆ ಈ ಸತ್ಯನಾರಾಯಣ ವೃತ. ಅದು ಅತ್ಯಂತ ಸುಲಭ, ಅದಕ್ಕೆ ಹೆಚ್ಚು ಖರ್ಚು ಇಲ್ಲ. ಸ್ವಲ್ಪ ಸಮಯದಲ್ಲಿ
ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆಲ್ಲ ಆಗುವುದಿಲ್ಲ. ಅದಕ್ಕೋಸ್ಕರ ಎಲ್ಲ ಬೇರೆ ಬೇರೆ ಆಲೋಚನೆಗಳು ಬರ್ತದೆ. ಅಂತಹ ಸಮಯದಲ್ಲಿ ಅದು ಋಷಿಗಳಿಗೆ ತುಂಬ ಮುಂಚೆವೇ ಗೊತ್ತಿತ್ತು, ಈ ಕಲಿಯುಗದ ಜನರಿಗೆ ಯಾವ ರೀತಿಯಲ್ಲಿ ದೇವರ ಒಂದು ಮಾರ್ಗಕ್ಕೆ ಅವರನ್ನು ತರಬೇಕು ಅಂತ ಹೇಳುವ ವಿಚಾರ ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ಸಮಯದಲ್ಲಿ ತುಂಬ ಫಲ ಸಿಗುವಂತಹ ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ. ಅದರಲ್ಲಿ ದುಃಖ, ಶೋಕ, ಚಿಂತೆ, ಸಂತತಿ, ಸಂಪತ್ತು ಎಲ್ಲ ಪರಿಹಾರ ಆಗತಕ್ಕಂತಹ ಒಂದು ಮಾರ್ಗ. ಅದು ಲಕ್ಷ್ಮೀನಾರಾಯಣ ದೇವರಿಗೆ ಪೂಜೆ ಮಾಡಿದಾಗ ಹಾಗೆ ಸತ್ಯನಾರಾಯಣ ವೃತ ಅಂತ ಉಂಟು. ಅದನ್ನು ಮಾಡಿದರಿಂದ ಎಲ್ಲ ವರ್ಗದವರಿಗೂ ಕೂಡ ಎಲ್ಲರಿಗೂ ಕೂಡ ಬಹಳ ಶ್ರದ್ಧೆಯಿಂದ ಮಾಡಿದರೆ ಅದು ಖಂಡಿತ ಫಲ ಸಿದ್ಧಿ ಆಗ್ತದೆ. ಅದೂ ಕೂಡ ನಮ್ಮ ಈ ಕಲಿಯುಗದಲ್ಲಿ ವಿಶೇಷ ಫಲ ಸಿಗ್ತದೆ. ಇನ್ನು ಹೇಳುವ ಪ್ರಕಾರ ಕೆಲವೊಂದು ಕಡೆ ಈ ಹಿಂದೂಗಳ ಆಚರಣೆ ಏನಿದೆ, ಹಬ್ಬವನ್ನ ಅಥವಾ ಇಂತಹ ಒಂದು ನವರಾತ್ರಿ ಆಗಿರ್ಬೋದು, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಕಾರ ಕ್ರಮಬದ್ಧವಾಗಿ ನಡೀತಾ ಇದೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಈ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರ ಜನರಲ್ಲಿ ಕೂಡ ಒಂದು ಭಕ್ತಿ ಭಾವದಿಂದ ಬಂದು ದೇವರ ಸೇವೆಯನ್ನು ಮಾಡ್ತಾರೆ. ನಾವು ನೋಡುವಾಗ ಕೂಡ ಇಲ್ಲ, ನಮ್ಮ ದೇವಸ್ಥಾನದಲ್ಲಿ ಕೂಡ ಬಹಳ ಜನರು ಶ್ರದ್ಧೆಯಿಂದ ಭಕ್ತಿಯಿಂದ ನವರಾತ್ರಿಯಲ್ಲಿ ಈ ಮಧುಮಾಂಸ ಎಲ್ಲ ಬಿಟ್ಟು ಕೇವಲ ದೇವರ 9 ದಿವಸ ತರಕಾರಿ ಊಟವನ್ನೇ ಮಾಡಿ ಆ ದೇವರ ವಿಶೇಷ ರೀತಿಯ ಅನುಗ್ರಹ ಪಾತ್ರ ಆಗಬೇಕು ಅಂತ ಹೇಳಿ ಅವರೆಲ್ಲ ಒಂದು ರೀತಿಯ ಭಕ್ತಿ ಭಾವದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಇನ್ನು ಹೇಳುವ ಪ್ರಕಾರ ಕೆಲವೊಬ್ರು ದೇವಸ್ಥಾನಗಳಿಗೆ ಹೋಗ್ತಾರೆ ಅಥವಾ ಪೂಜೆ ಕೈಂಕರ್ಯಗಳಿಗೆ ಹೋಗ್ತಾರೆ, ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗೋದಿಲ್ಲ, ಹಾಗೆ ಹೋಗ್ತಾರೆ, ಅಥವಾ ಮಾಂಸ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಇದರಿಂದ ಅವರಿಗೆ ಏನಾದರೂ ತೊಂದರೆ ಆಗ್ತದ? ದೇವರು ಇದನ್ನ ಸ್ಮರಿಸ್ತಾನೆ ಹೇಗೆ ಅಂತ? ಯಾಕಂದರೆ ಈ ಮಧುಮಾಂಸ ಎಲ್ಲ ತಿಂದು ದೇವಸ್ಥಾನಕ್ಕೆ ಹೋಗುವುದರಿಂದ ಅದು ದೊಡ್ಡ ಅಪರಾಧವೇ. ಯಾಕಂದರೆ ಅಲ್ಲಿ ದೇವರ ಒಂದು ಸಾನ್ನಿಧ್ಯ, ದೇವಸ್ಥಾನ ಅಂದರೆ ಒಂದು ಕೇಂದ್ರ ಬಿಂದು, ಅದು ವಿಶೇಷವಾದಂತಹ ಎನರ್ಜಿ ಇರತಕ್ಕಂತಹ ಕ್ಷೇತ್ರ. ಹೌದು. ಅಂತಹ ಕ್ಷೇತ್ರದಲ್ಲಿ ಈ ಮಾಂಸಾದಿಗಳನ್ನು ಮದ್ಯಪಾನಗಳು ಮಾಡಿ ಬಂದರೆ ಅವನ ಮನಸ್ಸು ಅಲ್ಲಿ ನಿಲ್ಲುವುದಿಲ್ಲ. ದೇವರಲ್ಲಿ ಬರುವುದು ಯಾಕೆ? ನಮ್ಮ ಮನಃಶಾಂತಿ ಸಿಗಬೇಕು, ದೇವರಲ್ಲಿ ಭಕ್ತಿ ಬರಬೇಕು, ನಮ್ಮ ಏಕಾಗ್ರತೆ ಸಿಗಬೇಕು ಅಂತ ಹೇಳಿ ಬರುವುದು. ಸುಮ್ಮನೆ ಗಮ್ಮತ್ತು ಮಾಡಲಿಕ್ಕೆ ಅಲ್ಲಿ ಬರುವುದಲ್ಲ. ಇಂತಹದ್ದು ವಸ್ತುಗಳು ತಿಂದು ಬಂದರೆ ಅಲ್ಲಿ ಅವರಲ್ಲಿ ಖಂಡಿತವಾಗಿ ಅಂಥದ್ದು ವಾತಾವರಣ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಆದಷ್ಟು ಶಿಸ್ತುಬದ್ಧವಾಗಿ ಭಕ್ತಿಯಿಂದ, ಒಂದು ಶುಚಿತ್ವದಿಂದ, ಪರಿಸರಕ್ಕೆ ಏನು ತೊಂದರೆ ಆಗದ ಹಾಗೆ, ಪರಿಸರ ಮಾಲಿನ್ಯ ಆಗದ ಹಾಗೆ ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಅಲ್ಲಿಗೆ ಹೋಗಬೇಕಂತ ಸಂಪ್ರದಾಯ ಬಂದಿದೆ. ಇನ್ನು ಕೂಡ ಮತ್ತೊಂದು ಹೇಳೋದಾದ್ರೆ, ಇವತ್ತು ದೇವಸ್ಥಾನಕ್ಕೆ ಹೋಗುವಾಗ ನಾವು ತೊಡುವಂತಹ ಉಡುಗೆಗಳಲ್ಲಿ ಕೂಡ ತುಂಬ ವ್ಯತ್ಯಾಸವನ್ನು ಕಾಣ್ತದೆ. ಇದರಿಂದ ಯಾವ ಥರ ಆದಂಥ ತೊಂದರೆ ಆಗಬಹುದಾ ಅನ್ನುವಂಥದ್ದು? ಯಾಕಂದರೆ ಈಗ ದೇವಸ್ಥಾನಕ್ಕೆ ಬರುವಾಗ ಶುಚಿರ್ಭೂತವಾಗಿ ಬರಬೇಕಂತ ಒಂದು ನಿಯಮ ಉಂಟು. ನಮ್ಮ ಕೇರಳ ಸಂಪ್ರದಾಯದಲ್ಲಿ ಕೂಡ ಬಿಳಿ ಬಟ್ಟೆ, ಬಿಳಿ ಶಾಲು, ಇಲ್ಲಿ ಅದನ್ನು ಉಟ್ಟುಕೊಂಡೇ ಪೂಜೆ ಮಾಡಬೇಕಂತ ಸಂಪ್ರದಾಯ. ಪಾಶ್ಚಿಮಾತ್ಯ ರಾಷ್ಟ್ರದವರು ಈಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಬರುವಾಗ ಬೇರೆ ಬೇರೆ ರೀತಿಯ ಉಡುಗೆ ತೊಟ್ಟುಕೊಂಡು ಬರ್ತಾರೆ. ಇದರಿಂದ ಬಾಕಿ ಬಂದಂಥ ಭಕ್ತರಿಗೆ ಅದು ತೊಂದರೆ ಆಗ್ತದೆ. ಅವರ ದೃಷ್ಟಿ ಅತ್ಲಾಗೆ ಹೋಗ್ತದೆ. ದೇವರ ದೃಷ್ಟಿಗೆ ಹೋಗಿ ಅವರ ದೃಷ್ಟಿಯನ್ನು ನೋಡ್ತಾರೆ. ಈ ನೋಡಿದ ತಕ್ಷಣ ಅದು ಮನಸ್ಸು ವಿಚಲಿತ ಆಗ್ತದೆ. ಇದರಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಬಿಟ್ಟು ಪಾಶ್ಚಿಮಾತ್ಯ ಡ್ರೆಸ್ಸನ್ನು, ಉಡುಗೆ ತೊಡುಗೆಗಳನ್ನು ಸ್ವಲ್ಪ ದೂರೀಕರಿಸಿ ನಮ್ಮ ಹಿಂದೂ ಸಂಪ್ರದಾಯದ ಸೀರೆ ಇತ್ಯಾದಿಗಳನ್ನು ಉಟ್ಟುಕೊಂಡು ಬಿಳಿ ಸಾತ್ವಿಕ ರೀತಿಯಲ್ಲಿ ಗುಣ ಬರಬೇಕಾದರೆ ಅಂಥ ಉಡುಗೆ ತೊಟ್ಟುಕೊಂಡು ದೇವರ ದರ್ಶನ ಮಾಡಿದರೆ ಅವರಿಗೆ ಶೀಘ್ರವಾಗಿ ಫಲಸಿದ್ಧಿ ಆಗ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಎಸ್ ಗುರುಗಳ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ವಿಜಯದಶಮಿ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಾ. ಇನ್ನಷ್ಟು ಡೀಟೇಲ್ಸನ್ನು ಕೊಡ್ತೀನಿ ಬ್ರೇಕ್ ಬಳಿಕ. ವಿರಾಮದ ನಂತರ ವಿಜಯದಶಮಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರುಗಳೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಇನ್ನು 9 ಚಕ್ರಗಳಂತ ಹೇಳ್ತಾರೆ, ಹಾಗಂದ್ರೇನು, ಅದರ ವಿಶೇಷತೆ? ಈ 9 ದಿವಸ ನವರಾತ್ರಿಯಲ್ಲಿ 9 ದಿವಸ ದೇವಿ ಆರಾಧನೆ. ಈ 9 ದಿವಸ ದೇವಿ ಆರಾಧನೆಯಲ್ಲಿ
ಆಧ್ಯಾತ್ಮಕವಾಗಿ ಹೇಳುವುದಾದರೆ 9 ಚಕ್ರಗಳು ನಮ್ಮ ದೇಹದಲ್ಲಿ ಕೂಡ 9 ಚಕ್ರಗಳು ಉಂಟು. ಆ 9 ಚಕ್ರಗಳು ಅದರಲ್ಲಿ ವಿಶೇಷವಾಗಿ ದೇಹ ಮತ್ತು ಮನಸ್ಸು ಅದು ಒಟ್ಟಿಗೆ ಆಗಬೇಕಾದರೆ 9 ಚಕ್ರಗಳ ಒಂದು ವಿಶೇಷವಾಗಿ ಸಾನ್ನಿಧ್ಯ ಬೇಕು. ಅದು ನಮ್ಮ ದೇಹದಲ್ಲಿ ಉಂಟು. ಮೂಲಾಧಾರ, ಆಮೇಲೆ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ದೇವಿ ಭಾವನೆಯ ಕೇಂದ್ರ ಚಕ್ರ, ಸಾಕ್ಷಾತ್ಕಾರ ಎಂಬಂತಹ 9 ಚಕ್ರಗಳು ನಮ್ಮ ದೇಹದಲ್ಲಿ ಉಂಟು. ಈ 9 ಚಕ್ರಗಳ ಅಭಿಮಾನಿ ದೇವತೆಯು 9 ದುರ್ಗೆಯರು. ಇದು ಯೋಗಶಾಸ್ತ್ರದಲ್ಲಿ ಹೇಳುವಂತಹದ್ದು. ಆ ಯೋಗಶಾಸ್ತ್ರ ಪ್ರಕಾರವೂ ಕೂಡ 9 ನಮ್ಮ ದೇಹದಲ್ಲಿ 9 ಚಕ್ರಗಳಿಂದ ಆ ದೇವರ ಆರಾಧನೆಯನ್ನು ಮಾಡಬೇಕಂತ ವಿಚಾರ. ಅದು ಯೋಗದಲ್ಲಿ ಕೂಡ ಈ ನವರಾತ್ರಿಯ ವಿಶೇಷ ಇದಕ್ಕೆ ಅದು ಪೂರಕವಾಗಿದೆ. ಇನ್ನು ಹೇಳ್ಬೇಕಂದ್ರೆ ಆಯುಧ ಪೂಜೆ ಕೂಡ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈ ಆಯುಧ ಪೂಜೆ ಇಡೀ ವರ್ಷ ಆಯುಧಗಳಿಂದ ಯಂತ್ರಗಳಿಂದ ಕೆಲಸ ಆಗ್ತಾ ಇರ್ತಾರೆ. ಆ ಒಂದು ದಿವಸ ಆದರೂ ಕೂಡ ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ದೇವರ ಒಂದು ಅನುಗ್ರಹ ಬೇಕು ಅಂತ ಹೇಳಿ ಆ ಒಂದು ದಿವಸ ಆಯುಧ ಪೂಜೆಗೆ ಅದನ್ನೆಲ್ಲ ತೊಳೆದು ಶುದ್ಧಿ ಮಾಡಿ ಅದಕ್ಕೆ ವಿಶೇಷ ರೀತಿಯ ಈ ಲಿಂಬೆ ಹುಳಿ, ಆಮೇಲೆ ಕೂಷ್ಮಾಂಡ ಅಂದರೆ ಬೂದಿಗುಂಬಳಕಾಯಿ, ತೆಂಗಿನಕಾಯಿ ಒಡೆದು ಅದಕ್ಕೆ ಪೂಜೆ ಮಾಡಿ ಆಯುಧದಲ್ಲಿ ಇರತಕ್ಕಂಥ ದೇವತೆಗಳಿಗೆ ಕೊಡತಕ್ಕಂಥ ಒಂದು ವಿಶೇಷ ರೀತಿಯ ಪೂಜೆ. ಈ ಪೂಜೆ ಮಾಡೋದರಿಂದ ಇಡೀ ವರ್ಷ ಮಾಡಿದಂಥ ಪೂಜೆ ಒಂದು ದಿವಸದಲ್ಲಿ ಅದು ಸಿಗ್ತದೆ. ಈ ಪೂಜೆ ಮಾಡೋದರಿಂದ ಎಲ್ಲ ಆಯುಧಗಳು ಯಥಾ ಪ್ರಕಾರವಾಗಿ ಅದು ನಡೀತಾರೆ. ಅದರಿಂದ ಆಯುಧದಲ್ಲಿ ಇರತಕ್ಕಂಥ ದೇವತೆಗಳಿಗೂ ತೃಪ್ತಿ ಆಗ್ತಾರೆ ಅಂತ ಶಾಸ್ತ್ರವಚನ. ಅದಕ್ಕೋಸ್ಕರ ಎಲ್ಲ ಆಯುಧಗಳಿಗೆ ಪೂಜೆ. ಯಾಕಂದರೆ ಅರ್ಜುನನೂ ಕೂಡ ಅವನ ಬತ್ತಳಿಕೆ, ಬಿಲ್ಲು, ಬಾಣಾದಿಗಳಿಗೆ ಪೂಜೆಯನ್ನು ಮಾಡಿದಂಥ ದಿವಸ. ಅಂತಹ ದಿವಸವನ್ನು ನಾವು ಕೂಡ ಈ ನಮಗೆ ಆಯುಧ ಅಂದರೆ ಎಂಥದ್ದು, ನಾವು ಮಾಡತಕ್ಕಂತಹ ಯಂತ್ರೋಪಕರಣಗಳು, ಅದಕ್ಕೆ ಪೂಜೆ ಮಾಡೋದರಿಂದ ಅದು ಕೂಡ ಈ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಆಗಿದೆ, ಆಯುಧ ಪೂಜೆ. ಇನ್ನು ಹೇಳೋ ಪ್ರಕಾರ ಹಿಂದೆಲ್ಲ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಭಜನೆ ಮಾಡ್ತಿದ್ರು, ಅದು ಒಂದು ಕಡೆ. ಆದರೆ ಇವತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನು ದೇವಸ್ಥಾನಗಳಲ್ಲಿ ತಗೊಂಡ್ರೆ ಯಾವುದಾದ್ರೊಂದು ಡಾನ್ಸ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅಥವಾ ಆರ್ಕೆಸ್ಟ್ರಾಗಳಾಗಿರ್ಬೋದು. ಕೆಲವೊಬ್ಬರು ಹೇಳುವ ಪ್ರಕಾರ ನೃತ್ಯ ಅಥವಾ ಡ್ಯಾನ್ಸ್ ಎಲ್ಲ ಏನು ಮಾಡ್ತಾರೆ ದೇವಸ್ಥಾನದಲ್ಲಿ, ಇದು ತಪ್ಪು. ಒಂದು ಆಚರಣೆಯನ್ನು ಮಾಡಿ ಈ ರೀತಿಯಾದಂತಹ ನೃತ್ಯ ಯಾವ್ಯಾವುದೋ ಒಂದು ಸಾಹಿತ್ಯದೊಂದಿಗೆ ಮೂಡಿ ಬರುತ್ತೆ, ಗೀತೆ ಎಲ್ಲ ಮೂಡಿ ಬರುತ್ತೆ, ಇದರಿಂದ ದೇವಸ್ಥಾನಕ್ಕೆ ಸಲ್ಲದು ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ನೀವು ಏನು ಹೇಳ್ತೀರಿ ಅದಕ್ಕೆ? ನಾವು ಹೇಳಬೇಕಾದ್ರೆ ಈ ಧರ್ಮಶಾಸ್ತ್ರದಲ್ಲಿ ಅಷ್ಟಾವಧಾನ ಅಂತ ಉಂಟು. ಅಷ್ಟಾವಧಾನದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಆಮೇಲೆ ವ್ಯಾಕರಣ, ಶಾಸ್ತ್ರ, ಪುರಾಣ, ನೃತ್ಯ ಅಂತ ಬರ್ತದೆ ಈ ಅಷ್ಟಾವಧಾನದಲ್ಲಿ. ಈ ಅಷ್ಟಾವಧಾನ ಸೇವೆಯಲ್ಲಿ ನೃತ್ಯ ಸೇವೆ ದೇವರಿಗೆ ಪ್ರೀತಿ. ಅದು ನೃತ್ಯವೂ ಹೇಗೆ, ನಿಮ್ಮ ಪಾಶ್ಚಿಮಾತ್ಯ ನೃತ್ಯ ಅಲ್ಲ, ಭರತನಾಟ್ಯ ಅಂತಹ ಒಂದು ಸಾಂಸ್ಕೃತಿಕವಾದಂತಹ ಒಂದು ಅದಕ್ಕೆ ಶಾಸ್ತ್ರ ಆಧಾರ ಇರತಕ್ಕಂಥ ನೃತ್ಯ. ಆ ದೇವಿಯ ಸ್ತುತಿಯನ್ನು ಮಾಡುವಂಥ ನೃತ್ಯಕ್ಕೆ ದೇವಸ್ಥಾನದಲ್ಲಿ ಮಾಡ್ಬೋದು. ಅದರಿಂದ ದೇವರಿಗೆ ಸಂತೋಷ, ತೃಪ್ತಿ, ಅದರಿಂದಲೂ ಕೂಡ ಆರಾಧನೆ ಆಗ್ತಾರೆ ಅದರಲ್ಲಿ. ಇನ್ನು ದಾಂಡಿಯ ನೃತ್ಯ ಅಂತ ನಾವು ಅದು ಈ ದಾಂಡಿಯ ನೃತ್ಯ ಅಂದರೆ ಈ ಗುಜರಾತ್ನವರಿಗೆ ಈ ನವರಾತ್ರಿಯಲ್ಲಿ 9 ದಿವಸವೂ ಕೂಡ ಅವರು ಈ ನೃತ್ಯದ ಮೂಲಕ ಅವರ ಭಜನೆಯನ್ನು ಮಾಡಿ ಅದರಿಂದ ಸಂತೋಷ ಪಡ್ತಾರೆ. ಆ ಗುಜರಾತಿಗಳು ದಾಂಡಿಯ ನೃತ್ಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಾಡ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಎಲ್ಲರೂ ಹೆಣ್ಣುಮಕ್ಕಳು ಸೇರಿ ಮಾಡತಕ್ಕಂಥ ಕ್ರಮ ಅದು ಬಹಳ ವಿಶೇಷವಾಗಿ ವೈಭವವಾಗಿ ಮಾಡ್ತಾರೆ. ಆ ದಾಂಡಿಯ ನೃತ್ಯ ಅಂತ ಹೇಳ್ತೇವೆ. ಇದರಿಂದ ಅದರಲ್ಲಿ ಪದ್ಯಗಳೆಲ್ಲ ದೇವಿಯ ಬಗ್ಗೆ ಇರತಕ್ಕಂಥ ಪದ್ಯಗಳು, ಪಾಶ್ಚಿಮಾತ್ಯ ಪದ್ಯಗಳಲ್ಲ, ಇಂಗ್ಲಿಷ್ ಅದರಲ್ಲಿ ಸೇರುವುದಿಲ್ಲ. ಅದು ಅವರ ಒಂದು ಸಂಸ್ಕೃತಿಯ, ಅವರ ಒಂದು ಧರ್ಮದ ಒಂದು ನೃತ್ಯವನ್ನು ಮಾಡಿ ಅದರಿಂದ ಕೂಡ ದೇವಿಯನ್ನು ಸಂತೋಷ ಪಡುತ್ತಾರೆ. ಬೊಂಬಾಯಿಯಲ್ಲಿ ಆ ದೇವಿಯ ಮೂರ್ತಿಯನ್ನು ಮೃಣ್ಮಯ ಮೂರ್ತಿ ಅಂದರೆ ಈಗ ಮೃಣ್ಮಯ ಮೂರ್ತಿ ಅಂದ್ರೆ ಲೆಕ್ಕ,
ಆ ಮೃಣ್ಮಯ ಮೂರ್ತಿಯನ್ನು ಮಾಡಿ ಅದರ ಎದುರಿನಲ್ಲಿ ಪೂಜೆ ಎಲ್ಲ ಮಾಡಿ ಈ ನೃತ್ಯವನ್ನು ಮಾಡುವಂಥ ಸಂಪ್ರದಾಯ ಬಾಂಬೆಯಲ್ಲಿ ಉಂಟು. ಇನ್ನು ಆಧ್ಯಾತ್ಮಗೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ರೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಆಧ್ಯಾತ್ಮ ಅಂದ್ರೆ ಯಾವ ತರ, ಹೇಗಿರುತ್ತೆ, ಏನು ಅಂತ? ಆಧ್ಯಾತ್ಮಿಕ ರೀತಿಯಲ್ಲಿ ನಮಗೆ ಈಗಿನ ಕಾಲದಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲ ಯಾಂತ್ರೀಕರಣ ಆಗಿದೆ. ಹೌದು. ಆದ್ದರಿಂದ ನೀವು ಹೇಳಿದ ಹಾಗೆ ದೇವರು ಪ್ರತ್ಯಕ್ಷ ಆಗ್ತಾರೆ, ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದರೆ ಪ್ರತ್ಯಕ್ಷ ಆಗ್ತಾರೆ ಅಂತ. ಮನಸ್ಸು ಒಂದು ನಿಮಿಷವೂ ಕೂಡ ನಿಲ್ಲುವುದಿಲ್ಲ, ಅದು ಚಂಚಲತೆ ಆಗ್ತಾರೆ. ಅದರಿಂದ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ದೇವರನ್ನು ಸ್ತುತಿ ಮಾಡಿದ್ರೆ ಖಂಡಿತ ಪ್ರತ್ಯಕ್ಷ ಆಗ್ತಾರೆ. ಆದರೆ ಈ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ. ಬೇರೆ ಬೇರೆ ರೀತಿಯ ತಾಪತ್ರಯಗಳು, ಒಂದು ನಿಮಿಷ ಮಾತಾಡುವಾಗ ಮೊಬೈಲ್ ಬರ್ತಾರೆ, ಆವಾಗ ಮೊಬೈಲ್ನಲ್ಲಿ ಮಾತಾಡುವಾಗ ಅದು ಹೋಯ್ತು. ಆ ಏಕಾಗ್ರತೆ ಎಂಬುದೇ ಇಲ್ಲ. ಆದ್ದರಿಂದ ಆಧ್ಯಾತ್ಮಿಕ ರೀತಿಯಲ್ಲಿ ಮಾಡಲಿಕ್ಕೆ ಕಷ್ಟ. ಅದಕ್ಕೋಸ್ಕರ ಈ ಒಂದು ಹಬ್ಬದ ಮುಖಾಂತರದಲ್ಲಿಯೂ ನವರಾತ್ರಿಯ ದಸರಾ ಸಮಯದಲ್ಲಿ ಆದರೂ ಕೂಡ ದೇವಿಯ ಆರಾಧನೆ ಮಾಡಿ ಅದರಿಂದ ದೇವಿಯ ಅನುಗ್ರಹಿಸಲಿ ಅಂತ ಆ ರೀತಿಯ ಮುಖಾಂತರವಾಗಿ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಕೆ ಹೋದ್ರೆ, ಹಿಂದಿನ ಕಾಲದಲ್ಲಿ ಗುರುಕುಲದ ಶಿಕ್ಷಣ ವ್ಯವಸ್ಥೆ ಇತ್ತು. ಹಾಗಾಗಿ ಅಲ್ಲಿ ಪುರಾಣದ ಕತೆ ಅಥವಾ ಅಲ್ಲಿ ನಡೆದಂತಹ ಘಟನೆ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳ್ತಾ ಇದ್ರು. ಆದರೆ ಇಂದಿನ ಶಿಕ್ಷಣಕ್ಕೆ ಹೋಲಿಸಿದರೆ ಆಧುನಿಕತೆ ತುಂಬ ಮುಂದುವರೆದಿದೆ. ಇದರಿಂದ ಮಕ್ಕಳ ಮೇಲೆ ಅಥವಾ ಕೆಲವು ದೊಡ್ಡವರಿಗೆ ದೇವರ ಮೇಲೆ ಇರುವಂತಹ ಗೌರವ ಆಗಿರಬಹುದು, ಭಕ್ತಿ ಆಗಿರ್ಬೋದು, ಮೊದಲಿನ ಥರನೇ ಇದೆ ಅಥವಾ ಕಡಿಮೆ ಇದೆ ಅನ್ನುವಂಥ? ಈಗ ನೋಡುವಾಗ ಗುರುಕುಲ ಪದ್ಧತಿ ಕಡಿಮೆ ಆಗಿದೆ. ಈ ಕಡಿಮೆ ಆಗುವುದರಿಂದ ಹಿರಿಯರಿಗೆ ಕೊಡತಕ್ಕಂಥ ಗೌರವಗಳು ಈ ಕಿರಿಯರು ಕೊಡುವುದಿಲ್ಲ. ಹೌದು. ಇದರಿಂದ ಕುಟುಂಬದಲ್ಲಿ ಪರಸ್ಪರ ಅನ್ಯೋನ್ಯತೆ, ಮೈತ್ರಿತ್ವ ಕಡಿಮೆ ಆಗ್ತಾ ಬರ್ತಾರೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳು ಇದ್ದರೂ ಕೂಡ ಅವರು ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಇರೋದಿಲ್ಲ. ಯಾಕಂದರೆ ಅದು ಗುರುಕುಲ ಪದ್ಧತಿ ಅಲ್ಲ, ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಯ ಸಂಸ್ಕೃತಿ. ಅದರಿಂದಾಗಿ ಈ ಕೆಲವೊಂದು ರೀತಿಯ ತಾಪತ್ರಯಗಳು, ಮೈತ್ರಿಗಳು ಎಲ್ಲ ವಿಂಗಡಣೆ ಆಗ್ತಾ ಬಂದಿದೆ. ಸಣ್ಣ ದೊಡ್ಡ ಸಂಸಾರವಾಗಿ ಚಿಕ್ಕ ಸಂಸಾರ ಆಗಿದೆ. ಇದರಿಂದಾಗಿ ಪರಸ್ಪರ ಒಂದು ಮಾತುಕತೆಯಲ್ಲಿಯೂ ಅಥವಾ ಆಚಾರ ವಿಚಾರಗಳಲ್ಲಿ, ಸಂಸ್ಕೃತಿಯಲ್ಲಿ ಎಲ್ಲ ವ್ಯತ್ಯಾಸಗಳು ಆಗತಕ್ಕಂಥ ಸಮಯ ಈಗ ಬಂದಿದೆ. ಇನ್ನು ಆಧುನಿಕತೆಯಿಂದ ಹಿಂದೆಲ್ಲ ಹೋಗೋದಾದ್ರೆ ಸ್ವಲ್ಪ ಮನೆಯಲ್ಲಿ ಕೂತು ಮಾತಾಡ್ತಾ ಇದ್ರು, ಜೊತೆಗೆ ಸೇರಿ ಭಜನೆಯನ್ನ ಮಾಡ್ತಾ ಇದ್ರು. ಒಂದು ಈವ್ನಿಂಗ್ ಟೈಮಲ್ಲಿ, ಸಂಜೆ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆದರೆ ಇವತ್ತಿನ ದಿನ ಎಲ್ಲರ ಕೈಲೂ ಮೊಬೈಲ್. ಹೀಗಾಗಿರೋದ್ರಿಂದ ಇಂದಿನ ಜನತೆಗೆ ಏನು ಹೇಳ್ತೀರಾ ಹಾಗಾದ್ರೆ ಸಂಬಂಧದ ಬಗ್ಗೆ ಹೇಳೋದಾದ್ರೆ? ಈಗ ಇಷ್ಟು ಸಣ್ಣ ಮಕ್ಕಳಿಗೆ ಕೂಡ ಮೊಬೈಲ್ ಬೇಕು. ಮೊಬೈಲ್ ಇಲ್ಲದೆ ಮಗು ಮಾತಾಡುವುದೇ ಇಲ್ಲ. ಆದ್ದರಿಂದ ಯಾರ ಹತ್ರ ಮಾತಾಡೋದು ಮೊಬೈಲ್ನಲ್ಲಿಯೇ ಮಾತಾಡೋದು. ಈ ಒಂದು ಸಂಸ್ಕೃತಿ ಬಂದು ಅವರಿಗೆ ನಮ್ಮ ಧಾರ್ಮಿಕದ ಬಗ್ಗೆ ಅದು ಬಹಳ ಕಡಿಮೆ ಆಗ್ತಾ ಬಂದಿದೆ. ಅಷ್ಟು ಕೂಡ ಪುರುಸೊತ್ತಿಲ್ಲ. ಆ ರೀತಿಯಲ್ಲಿ ಬಂದು ಭಜನೆ ಮಾಡುವಂಥ ಸಮಯದಲ್ಲಿ ಬೇರೆ ರೀತಿಯಲ್ಲಿ ವಿಚಾರದಲ್ಲಿ ಇರ್ತಾರೆ. ಅದು ಮುಂಚೆ ಹಾಗಲ್ಲ. ಮುಂಚೆ ಎಲ್ಲರೂ ಸೇರಿ ಅವರಿಗೆ ಧಾರ್ಮಿಕದಲ್ಲಿಯೇ ಪಾಲ್ಗೊಂಡು ಅದರಿಂದ ಅವರ ನಿತ್ಯ ಜೀವನ ನಡೀತಾ ಇತ್ತು. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಬಂದು ಎಲ್ಲ ಆಚಾರ ವಿಚಾರಗಳೆಲ್ಲ ಕ್ಷೀಣ ಆಗ್ತಾ ಉಂಟು. ಇದರಿಂದ ಧಾರ್ಮಿಕದಲ್ಲಿಯೂ ಹಾಗೆ ಅವರ ಕೌಟುಂಬಿಕದಲ್ಲಿಯೂ ತಾಪತ್ರಯಗಳು ಏಳಿಗೆ ಆಗಲಿಕ್ಕೆ ಕುಂಠಿತ ಆಗ್ತಾ ಉಂಟು ಅಂತ ಹೇಳ್ಬೋದು. ಗುರುಗಳೇ, ಕಡೆಯದಾಗಿ ನಾಳೆ ದಿನ ವಿಜಯದಶಮಿ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ವೀಕ್ಷಕರಿಗೆ ಯಾವ ರೀತಿ ಹೇಳ್ತೀರಾ? ಈ ಒಂದು ನವರಾತ್ರಿಯ ವಿಜಯದಶಮಿಯ ಪುಣ್ಯಕಾಲ, ಪರ್ವಕಾಲ, ಇಂತಹ ಪರ್ವಕಾಲದಲ್ಲಿ ಎಲ್ಲ ಭಕ್ತರು, ಎಲ್ಲ ಜನರು, ಎಲ್ಲ ವರ್ಗದವರು ಸೇರಿ ನಾಳೆ ವಿಜಯೋತ್ಸವ ಆಚರಣೆಯನ್ನು ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೂಡ ಈ ನವರಾತ್ರಿ ಕಾಲದಲ್ಲಿ 9 ದಿವಸವೂ ಕೂಡ ಬಹಳ ಶ್ರದ್ಧೆಯಿಂದ, ವ್ರತದಿಂದ ಇದ್ದು, ಉಪವಾಸ ಇದ್ದು ದೇಶಕ್ಕೆ ಒಳ್ಳೆಯದಾಗಬೇಕಂತ ಹೇಳಿ ಅವರು ಕೂಡ ಈ ವ್ರತವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ವಿಜಯದಶಮಿಯ ಒಂದು ಪರ್ವಕಾಲದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ದೇಶ ಸುಭಿಕ್ಷೆ ಆಗಬೇಕು, ಎಲ್ಲರಿಗೂ ಕೂಡ ಪರಸ್ಪರ ಅನ್ಯೋನ್ಯತೆ, ಮೈತ್ರಿತ್ವ ಬಂದು ಎಲ್ಲರೂ ಕೂಡ ಒಳ್ಳೆಯದಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲ ಲೋಕದ ಜನರಿಗೂ ಕೂಡ ಅವರವರು ಮಾಡತಕ್ಕಂಥ ವೃತ್ತಿಯಲ್ಲಿ, ಅವರವರು ಮಾಡತಕ್ಕಂಥ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಎಲ್ಲರಿಗೂ ಕೂಡ ಸನ್ಮಂಗಳ ಆಗಬೇಕು. ಆ ಆದಿಮಾಯಿ
ಈ ಮೂರು ಶಕ್ತಿಗಳು ತ್ರಿಶಕ್ತಿ ಸ್ವರೂಪಿಯಾದಂತಹ ದೇವಿಯು ಒಂದೇ ಶಕ್ತಿ. ಆ ಒಂದೇ ಶಕ್ತಿ ಅಂದರೆ ದುರ್ಗಾಶಕ್ತಿ. ಆ ದುರ್ಗಾ ಮಾತೆಯನ್ನು ಪೂಜೆ ಮಾಡೋದರಿಂದ ದುರ್ಗತಿನಾಶಿನಿ, ಎಲ್ಲ ಕಷ್ಟವನ್ನು ಪರಿಹರಿಸಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡತಕ್ಕಂತಹ ಒಂದು ಆದಿಮಾಯೆ, ಆ ಲೋಕಮಾತೆಯನ್ನು ಪೂಜೆ ಮಾಡಿದ ಹಾಗೆ ಆಗ್ತದೆ ಈ 9 ದಿವಸದಲ್ಲಿ. ಅದು ವಿಜಯದಶಮಿಯಲ್ಲಿ ವಿಶೇಷವಾಗಿ ಎಲ್ಲ ಕೆಲಸದಲ್ಲಿಯೂ ಕೂಡ ಎಲ್ಲರ ಮನೆಯಲ್ಲಿ ಕೂಡ ವಿಜಯೋತ್ಸವ ನಡೆಯಲಿ ಅಂತ ನಾವು ಹೇಳ್ಬೋದು. ಓಕೆ ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ವಿಜಯದಶಮಿ ಬಗ್ಗೆ ತಿಳಿಸಿಕೊಡೋದಕ್ಕೆ ಧನ್ಯವಾದ ಸರ್. ಓಕೆ ವೀಕ್ಷಕರೇ, ವಿಜಯದಶಮಿಯಲ್ಲಿ ನವರಾತ್ರಿ ಆಚರಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಇದರಿಂದ ಭಕ್ತರಿಗಾಗುವಂತಹ ಲಾಭ ಏನು, ಇನ್ನು ನಾಳೆಯ ದಿನ ವಿಜಯದಶಮಿ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಕೂಡ ಆಶಯ. ಇದು ಈವರೆಗಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.